Krishna. Yes, Krishna Chaitanya. Hare Krishna. Hare Krishna Bhagavad Gita ಅಧ್ಯಾಯ 4. Yes, Krishna Chaitanya. ದಿನಾಂಕಕ್ಕೆ ಎಸ್ ಜ್ಞಾನ ಕರ್ಮ ಸನ್ಯಾಸ ಯೋಗ. ಜ್ಞಾನ ಕರ್ಮ ಸನ್ಯಾಸ ಯೋಗ. ದಿವ್ಯ ಜ್ಞಾನ ನೋಡಿ, ದಿವ್ಯ ಅಂದ್ರೆ ಇದು ಟ್ರಾನ್ಸೆಂಡೆಂಟಲ್ ಅಂದ್ರೆ ಇಲ್ಲಿದಲ್ಲ, ಇಲ್ಲಿದು ಯಾವುದು ದಿವ್ಯ ಅಲ್ಲ. ದಿವ್ಯ ಎಲ್ಲ ಕೃಷ್ಣನ ಧಾಮದೆಲ್ಲ ದಿವ್ಯ. ಹಾಗಾಗಿ ನಮಗೆ ದಿವ್ಯ ಜ್ಞಾನ ಸಿಕ್ಕಿದ್ರೆ ಈ ಸೋಕಾಲ್ ಜ್ಞಾನಕ್ಕಿಂತ ಸೋಕಾಲ್ ಜ್ಞಾನ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಮ್ಮನ್ನು ಸತ್ತ ಮೇಲೆ ಆ ಜ್ಞಾನ ಉಪಯೋಗ ಆಗುವುದಿಲ್ಲ. ನಮ್ಮ ಸೋಕಾಲ್ ಜ್ಞಾನ ಅಂದ್ರೆ ನಾವೆಂತ ಕಲ್ತಿದ್ದೇವೆ ಅದು ಯಾವ್ದು ಯೂಸ್ ಆಗುದಿಲ್ಲ. ದೊಡ್ಡ ದೊಡ್ಡ ಡಿಗ್ರಿ ಇದು ಯಾವ್ದು ಯೂಸ್ ಆಗುದಿಲ್ಲ. ಅದು ಜೀವ ಇರುವಾಗ ಮಾತ್ರ. ಸತ್ತ ಮೇಲೆ ಅದನ್ನು ಹೇಳುವವರು ಯಾರು ಇಲ್ಲ. ನಾನು ಹೇಳಲಿಕ್ಕೆ ಆಗುದು ಸಾಯುವಾಗ, ಎಸ್ ನಾನು IAS, ನಾನು ಡಾಕ್ಟರ್, ನಾನು CA, ನಾನು ಇಂಜಿನಿಯರ್ ಎಂತಲ್ಲಿ ಅದು ಯೂಸೇ ಆಗುದಿಲ್ಲ. ಅದೇ ಈ ದಿವ್ಯ ಜ್ಞಾನ ಯೂಸ್ ಆಗ್ತದೆ. ಹಾಗಾಗಿ ಜ್ಞಾನ ಕರ್ಮ ಸನ್ಯಾಸ ಯೋಗ. ಜ್ಞಾನ ಕರ್ಮ ಸನ್ಯಾಸ ಯೋಗ ನೋಡಿ. ಈಗ ಖಾಲಿ ನಿನ್ನೆ ನಾವು 3ನೇ ಅಧ್ಯಾಯ ಕಲ್ತೇವೆ ಅಂದ್ರೆ ಕರ್ಮಯೋಗ. ಕರ್ಮ ಅಂದ್ರೆ ಕೆಲಸ ಮಾಡುವಂಥದ್ದು, ಖಾಲಿ ಕೆಲಸ ಮಾಡುವಂಥದ್ದು. ಕೃಷ್ಣ ಇಲ್ಲ. ಯೋಗ ಅಂದ್ರೆ ಕೃಷ್ಣ ಆಡ್ ಮಾಡುವಂಥದ್ದು, ಕರ್ಮಯೋಗ. ಇಲ್ಲಿ ಜ್ಞಾನ ಕರ್ಮಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ ನೋಡಿ ವ್ಯತ್ಯಾಸ ಉಂಟು. ಜ್ಞಾನ ಅಂದ್ರೆ ನೋಡಿ, ಈಗ ಪ್ರಭುಪಾದ ಹೇಳ್ತಾರೆ, ಎಷ್ಟೋ ಬಾರಿ ಹೇಳ್ತಾರೆ, ಈಗ ಸಪೋಸ್ ನಿಮಗೆ ಯಾರಾದ್ರೂ ಒಂದು ಚೆಕ್ ಕೊಡ್ತಾರೆ. ಎಂತ ಆಯ್ತಪ್ಪ, ಒಂದು ನಿಮಿಷ. ಹರೇ ಕೃಷ್ಣ. ಸ್ಟಾಪ್ sharing. ಸಾರಿ, ಒಂದು ನಿಮಿಷ. ಎಸ್ ಓಕೆ. ಈಗ ಸಪೋಸ್ ನಿಮ್ಗೆ ಯಾರಾದ್ರೂ ಒಂದು ಚೆಕ್ ಕೊಡ್ತಾರೆ. ನಿಮ್ಗೆ ಚೆಕ್ ಕೊಟ್ಟದ್ದು ಈಗ ನಿಮ್ಗೆ ಚೆಕ್ ಯಾರಾದ್ರೂ ಕೊಡ್ತಾರೆ, ಅದಕ್ಕೊಂದು 5 ಸೊನ್ನೆ ಹಾಕಿ ಕೊಡ್ತಾರೆ, ಅದಕ್ಕೆ ವ್ಯಾಲ್ಯೂ ಇಲ್ಲ. ನೀವು ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀರಿ. ಸೈನ್ ಆಗಿದ್ದಾನೆ, ಆದರೆ 5 ಸೊನ್ನೆ ಹಾಕಿ ಕೊಟ್ಟಿದ್ದಾನೆ, ಮತ್ತೆ ಅಲ್ಲಿ ಅದಕ್ಕೇನು ವ್ಯಾಲ್ಯೂ ಇಲ್ಲ. ಅದೇ ಅವ ಇನ್ನೊಂದು ಚೆಕ್ ಬರೆದು ಅದರಲ್ಲಿ ಆ 5 ಸೊನ್ನೆ ಎದುರು 1 ಹಾಕ್ತಾನೆ, ಆಗ ವ್ಯಾಲ್ಯೂ ಉಂಟು. ಹಾಗಾಗಿ ಖಾಲಿ ಜ್ಞಾನಕ್ಕೆ ವ್ಯಾಲ್ಯೂ ಇಲ್ಲ. ಈಗ ತುಂಬಾ ಜ್ಞಾನಿಗಳಿದ್ದಾರೆ. ಈಗ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಪ್ರಭುಪಾದ್ 65ರಲ್ಲಿ ಅಮೆರಿಕಕ್ಕೆ ಹೋದ್ರು. ಅದಕ್ಕಿಂತ ಮುಂಚೆ ಭಾರತದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಕೃಷ್ಣ ಯಾರು ಮುಂದೆ ಬರಲಿಲ್ಲ. ಕಡೆಗೆ ಅಲ್ಲಿ ಹೋಗಿ ಅವರ ಗುರು ಮತ್ತು ಕೃಷ್ಣಂದು ಆಶೀರ್ವಾದದಿಂದ ಅವರಿಗೆ ಅಲ್ಲಿ ಸಕ್ಸಸ್ ಆಯಿತು. ಸಕ್ಸಸ್ ಆದಮೇಲೆ ತುಂಬಾ ದೇವಸ್ಥಾನ ಮಾಡಿದ್ರು ಇಡೀ ವಿಶ್ವದಲ್ಲಿ. ಮತ್ತೆ ಭಾರತಕ್ಕೆ ಬಂದರು. ಭಾರತಕ್ಕೆ ಬರುವಾಗ ನೋಡಿ, ಯಾರಾದ್ರೂ ಫೇಮಸ್ ಆದ್ರೆ ಎಲ್ಲರೂ ಹತ್ತಿರ ಬರ್ತಾರೆ, ಇಲ್ಲದ್ರೆ ಯಾರು ಬರುವುದಿಲ್ಲ. ಹಾಗಾಗಿ ಎಲ್ಲರೂ ಈ ಜ್ಞಾನಿಗಳು ಪ್ರಭುಪಾದ ಹತ್ತಿರ ಬಂದರು. ಎಲ್ಲ ಜ್ಞಾನಿಗಳು ಹೇಳುವಂಥದ್ದು, ನಾವು ಕಳೆದ 40 ವರ್ಷದಿಂದ ಸಂಸ್ಕೃತ ಕಲಿತಾ ಇದ್ದೇವೆ, ಮತ್ತೆ ನಮಗೆ ಒಳ್ಳೆ ಈ ಉಚ್ಚಾರ ಉಂಟು ಸಂಸ್ಕೃತದ್ದು, ಮತ್ತೆ ನಾವು ಎಲ್ಲ ಈ ಉಪನಿಷತ್ ಕಲ್ತಿದ್ದೇವೆ, ವೇದ ಕಲ್ತಿದ್ದೇವೆ,
ಆದರೆ ನಮಗೆ ಒಂದು ಭಕ್ತನ ಮಾಡ್ಲಿಕ್ಕೆ ಆಗಲಿಲ್ಲ ಇಲ್ಲಿ. ನೀವು ಅದು ಹೇಗೆ ಮಾಡಿದಿರಿ 10,000 ಭಕ್ತರನ್ನು? ಹಾಗಾಗಿ ಪ್ರಭುಪಾದ ಹೇಳಿದರು, ನಿಮ್ಮ ಹತ್ರ ಜ್ಞಾನ ಉಂಟು, ಭಕ್ತಿ ಇಲ್ಲ. ಖಾಲಿ ಜ್ಞಾನ ಇದ್ದು ಭಕ್ತಿ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಹೇಗೆಂದ್ರೆ ಆ ಚೆಕ್ 050 ಹಾಕಿ ಚೆಕ್ ಹೇಗೆ ಉಂಟು ಹಾಗೆ. ಹಾಗಾಗಿ ಜ್ಞಾನ ಭಕ್ತಿಯೊಟ್ಟಿಗೆ ಜ್ಞಾನ ಸೇರಿದಾಗ ಅದಕ್ಕೆ ಸ್ವಲ್ಪ ಕಲೆ ಬರ್ತದೆ, ಇಲ್ಲದೇ ಇಲ್ಲ. ತುಂಬ ಇದ್ದಾರೆ ಭಾರತದಲ್ಲಿ, ತುಂಬ ಮಂದಿ ಪ್ರಭುಪಾದನ ಭೇಟಿಯಾದರು. ಆದರೆ ಅವರೆಲ್ಲರೂ ಅಂದರೆ ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ, ನೀವು ಹೇಗೆ ಮಾಡಿದ್ದೀರಿ ಅಂತ ಕೇಳಿದ್ರು. ಇದರ ರಹಸ್ಯ ಅಂತಂದ್ರೆ ಭಕ್ತಿ. ಹಾಗಾಗಿ ಜ್ಞಾನ ಈಗ ಫಸ್ಟ್ 6 ಅಧ್ಯಾಯ ಕರ್ಮಯೋಗ, ನಡುವೆ ಇದು ಭಕ್ತಿ ಯೋಗ, ಲಾಸ್ಟ್ ಇದು 6 ಅಧ್ಯಾಯ ಜ್ಞಾನ ಯೋಗ. ಅಂದ್ರೆ ಜ್ಞಾನದಿಂದ ಹೇಗೆ ಕೃಷ್ಣನ್ ಪಡೆಯುವಂಥದ್ದು, ಕರ್ಮದಿಂದ ಹೇಗೆ ಕೃಷ್ಣನ್ ಪಡೆಯುವಂಥದ್ದು, ಭಕ್ತಿಯಿಂದ ಹೇಗೆ ಕೃಷ್ಣನ್ ಪಡೆಯುವಂಥದ್ದು. ಹಾಗೆ ಪ್ರಭುಪಾದ ಹೇಳ್ತಾರೆ, ಈಗ ನಾವು ಒಂದು ಬಂಗಾರ ಪರ್ಚೇಸ್ ಮಾಡುವಾಗ ನಮಗೆ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕೊಡ್ತಾರೆ, ಅಂದ್ರೆ ಒಳ್ಳೆ ಬಾಕ್ಸ್. ಅದರದ್ದು ಮೇಲಿನ ಕವರ್ ಮತ್ತೆ ಇನ್ನೊಂದು ಕವರ್, 2 ಪೀಸ್ ಇರ್ತದೆ. ಈಗ ಅದಕ್ಕೆ ಮುಚ್ಚುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಈ ಕರ್ಮ ಯೋಗ ಫಸ್ಟ್ ಮೇಲಿದ ಕವರ್ ಅಂತೆ, ಮತ್ತೆ ಅದರ ಒಳಗಿರುವಂತಹದ್ದು ಬಂಗಾರ, ಅದು ಭಕ್ತಿ ಯೋಗ, ಮತ್ತೆ ಇನ್ನೊಂದು ಕವರ್ ಉಂಟಲ್ಲ ಅದು ಜ್ಞಾನ ಯೋಗ. ಹಾಗೆ ಜ್ಞಾನ ಯೋಗ ಮತ್ತೆ ಕರ್ಮಯೋಗ ಭಕ್ತಿ ಇದ್ರೆ ಮಾತ್ರ. ಈಗ ಎಂತಂದ್ರೆ ನಿಮ್ಗೆ ಯಾರಾದ್ರೂ ಅಂತದ್ದು ಬಾಕ್ಸ್ ಕೊಡ್ತಾರೆ, ಅಂದ್ರೆ ಈ ಗೋಲ್ಡ್ ಶಾಪ್ ಅಲ್ಲಿ ಎಂತ ಸಿಗ್ತದೆ ಆ ಬಾಕ್ಸ್ ಕೊಡ್ತಾರೆ, ಅದ್ರಲ್ಲಿ ಬಂಗಾರ ಇಲ್ಲ, ನೀವು ತೆಗೆದು ಬಿಸಾಡ್ತೀರಿ. ಅದೇ ಅದರ ಒಳಗೆ ಬಂಗಾರ ಇದ್ರೆ ನೀವು ಚಂದ ಮಾಡಿ ಕಿಸೆಯಲ್ಲಿ ಇಡ್ತೀರಿ, ಇಲ್ಲ ಬ್ಯಾಗಲ್ಲಿ ಹಾಕ್ತೀರಿ. ಖಾಲಿ ಕರ್ಮ ಮತ್ತೆ ಜ್ಞಾನಕ್ಕೆ ವ್ಯಾಲ್ಯೂ ಇಲ್ಲ. ಹೇಗೆ ಅದು ಬಾಕ್ಸ್, ಬಂಗಾರ ಹಾಕುವಂತ ಬಾಕ್ಸ್ ತೆಗೆದು ಬಿಸಾಡ್ತೇವೆ ನಾವು, ವ್ಯಾಲ್ಯೂ ಇಲ್ಲ ಅದಕ್ಕೆ. ಬಂಗಾರ ಹಾಕುವಾಗ ಅದಕ್ಕೆ ವ್ಯಾಲ್ಯೂ ಬರ್ತದೆ. ಹಾಗಾಗಿ ಭಕ್ತಿ ಸೇರಿದ್ರೆ ಮಾತ್ರ ವ್ಯಾಲ್ಯೂ ಬರುವಂತದ್ದು, ತುಂಬಾ ಮುಖ್ಯ. ಎಸ್ ಹರೇ ಕೃಷ್ಣ. ಈಗ ಅಧ್ಯಾಯಕ್ಕೆ ಹೋಗುವ. ಎಸ್ ರಾಧ ಗೋವಿಂದ ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇದ್ದೇನೆ. ತುಂಬಾ ಜನ ತುಂಬ ಕಡಿಮೆ ಇದ್ದಾರೆ. ಒಂದು ನಿಮಿಷ ಲಿಂಕ್ ಹೋಗಿದೆ ನೋಡುವ. ಕೃಷ್ಣ ಚೈತನ್ಯ ಇವತ್ತು ಹಾಕ್ಲಿಲ್ಲ ಅವರು, ಎಂತ ಮಾಡುವಂಥದ್ದು. ಎಸ್ ಒಂದು ನಿಮಿಷ ಹಾಕುವ ಈಗ. ಒಂದು ನಿಮಿಷ. ಡೇ 4 ಎಸ್ ಹರೇ ಕೃಷ್ಣ. ಒಂದು ನಿಮಿಷ. ಎಸ್, ಹಾಗಾಗಿ ಅದಕ್ಕೆ ವ್ಯಾಲ್ಯೂ ಇಲ್ಲ, ಭಕ್ತಿ ಇದ್ರೆ ಮಾತ್ರ ವ್ಯಾಲ್ಯೂ ಇರುವಂಥದ್ದು. ಎಸ್, ಇದು ರಾಧ ಗೋವಿಂದ್ ನಿಮ್ಗೆಲ್ಲರಿಗೂ ಆಶೀರ್ವಾದ ಕೊಡ್ಲಿ ಅಂತ ಬೇಡ್ತಾ ಇದ್ದೇನೆ. ಎಸ್ ಹರೇ ಕೃಷ್ಣ. ಓಕೆ ನೋಡಿ, ಇದು ಭಗವದ್ಗೀತಾ. ಇಲ್ಲಿ ಇಂಗ್ಲಿಷಲ್ಲಿ ಉಂಟು ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಉಂಟು, ಕನ್ನಡದಲ್ಲಿ ಭಗವದ್ಗೀತಾ ಯಥಾರೂಪ. ಈಗ ಇದನ್ನು ಯಥಾರೂಪ ಯಾಕೆ, ಭಗವದ್ಗೀತಾ ಯಥಾರೂಪ ಯಾಕೆ? ಎಸ್, ಯಾರಾದ್ರು ಹೇಳ್ಬೋದಾ ಆಸ್ ಇಟ್ ಈಸ್ ಅಂದ್ರೆ ಎಂತ ಅರ್ಥ ಅಂತ? ಎಸ್, ದಯವಿಟ್ಟು ಯಾರಾದ್ರು ತಿಳಿಸಿ. ಅನ್ಮ್ಯೂಟ್ ಮಾಡ್ತೇನೆ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಹೇಗಿತ್ತೋ ಹಾಗೆ. ಹಾ, ಹೇಗಿತ್ತೋ ಹಾಗೆ. ಹೇಗಿತ್ತು ಹಾಗೆ. ಎಸ್, ಬೇರೆ ಯಾರಾದ್ರು ಹೇಳುವವರಿದ್ದೀರಾ? ಸತ್ಯಕ್ಕೆ ಹತ್ತಿರವಾದದ್ದು. ಎಸ್, ಓಕೆ. ಬೇರೆ ಯಾರಾದ್ರು? ಎಸ್, ದಯವಿಟ್ಟು ಯಥಾರೂಪ ಅಂದ್ರೆ ಎಂತ, ಆಸ್ ಇಟ್ ಈಸ್ ಅಂದ್ರೆ ಎಂತ ಭಗವದ್ಗೀತಾ? ಎಸ್, ಯಾರು ಹೇಳ್ತೀರಿ? ಓಲ್ಡ್ ಸ್ಟೂಡೆಂಟ್ಸ್ ಕೂಡ ಹೇಳ್ಬೋದು. ಎಸ್,
ಅದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಭಗವದ್ಗೀತೆ ಹೇಗಿದೆಯೋ ಹಾಗೆ ಅದನ್ನ ಓದುವಂಥದ್ದನ್ನೇ ಯಥಾರೂಪ ಅಂತ ಹೇಳ್ಬೋದು. ಎಸ್, ಓಕೆ. ಬೇರೆಯವರು ಎಸ್, ಇದ್ದದ್ದು ಇದ್ದ ಹಾಗೆ, ಇದ್ದದ್ದು ಇದ್ದದ್ದು ಇದ್ದ ಹಾಗೆ. ಓಕೆ, ಎಸ್, ಭಗವದ್ಗೀತಾ ಕೃಷ್ಣನೇ ಹೇಳಿದ್ದು ಅಂತ. ಓಕೆ, ಎಸ್. ಬೇರೆ ಯಾರಾದರೂ ಇಲ್ವಾ? ಓಕೆ, ಎಸ್, ಓಕೆ. ಈಗ ನಾವು ಹೋಗುವ. ನೋಡಿ, ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಅರ್ಜುನನಿಗೆ ಹಾಗೆ, ಚೇಂಜಸ್ ಇಲ್ಲ. ಆದ್ರೆ ಒಂದು ದುಃಖದ ವಿಷಯ ಅಂತ ಅಂದ್ರೆ ಟೋಟಲ್ 600 ಎಡಿಷನ್ ಉಂಟು ಭಗವದ್ಗೀತೆ. ಅದರಲ್ಲಿ 590 ಎಡಿಷನ್ ಬೋಗಸ್ ಎಡಿಷನ್. ಒಂದು ಸಂಸ್ಥೆ, ನಾನು ಆ ಸಂಸ್ಥೆ ಹೆಸರು ಹೇಳುವುದಿಲ್ಲ. ಒಮ್ಮೆ ಎಂತ ಇದೆ ಅಂದ್ರೆ, ಪ್ರಭುಪಾದ ಶಿಷ್ಯರು ಬಂದ್ರು, ಇದು 70s ಅಲ್ಲಿ ಶಿಷ್ಯರು ಬಂದ್ರು ಪ್ರಭುಪಾದ ಹತ್ರ. ಪ್ರಭುಪಾದ್, ಇದು ಭಾರತದ ಒಂದು ಸಂಸ್ಥೆ, ತುಂಬಾ ಫೇಮಸ್, ನೀವೆಲ್ಲ ಹೆಚ್ಚಿನವರ ಹತ್ರ ಅದೇ ಪುಸ್ತಕ ಇರ್ಬೋದು. ಪ್ರಭುಪಾದ್ ಬಂದು ಹೇಳ್ತಾನೆ, ಅವ ಶಿಷ್ಯ, ಪ್ರಭುಪಾದ್, ಅವನ ಸಂಸ್ಥೆಯವರು ತುಂಬಾ ಕಡಿಮೆ ಕೊಡ್ತಾರೆ ಭಗವದ್ಗೀತೆ, ಕೆಲವೊಮ್ಮೆ ಫ್ರೀಗೆ ಕೂಡ ಕೊಡ್ತಾರೆ. ಪ್ರಭುಪಾದ್ ಹೇಳ್ತಾರೆ, their paper quality is of 4th class and their content is of 5th class. ಒಳಗಿರುವ ಕಂಟೆಂಟ್ ಅಂದ್ರೆ ಭಾವಾರ್ಥ, ಅದು 5th ಕ್ಲಾಸ್ ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ನೀವು ವ್ಯತ್ಯಯ ಮಾಡುವ ಅವಶ್ಯಕತೆ ಇಲ್ಲ. ನೋಡಿ, ಕಂಟೆಂಟ್ಗೆ 5th ಕ್ಲಾಸ್ ಹೇಳಿದ್ದಾರೆ ಪ್ರಭುಪಾದ್. ಪ್ರಭುಪಾದ್ ಹೇಳ್ತಾರೆ, ಹೆಚ್ಚಿನ ಅಂದ್ರೆ 590 ಎಡಿಷನ್ ಅಂದ್ರೆ ಬೇರೆ ಬೇರೆ ಸಂಸ್ಥೆಯವರು ಭಗವದ್ಗೀತೆ ಬರೆದಿದ್ದಾರೆ. ಅದೆಲ್ಲ ಪ್ರಭುಪಾದ್ ಹೇಳ್ತಾರೆ ಲೆಸ್ ದೆನ್ 5th ಕ್ಲಾಸ್. ಈಗ ಪ್ರಭುಪಾದ್ ಯಾವಾಗಲೂ ಹೇಳುವಂಥದ್ದು, ಕಲಿಯುಗ ಮೀನ್ಸ್ ಲೆಸ್ ದೆನ್ 5th ಕ್ಲಾಸ್. ಅದು ಹೇಗೆ ನಾವು ತಿಳಿಯುವಂಥದ್ದು? ಯಾಕೆಂದ್ರೆ 4th ಕ್ಲಾಸ್ ಅಂದ್ರೆ ಶೂದ್ರ, ಲೆಸ್ ದೆನ್ ಶೂದ್ರಾಸ್ ಪ್ರಭುಪಾದ್ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೂಡ ಪ್ರಭುಪಾದ್ ಹೇಳುವಂಥದ್ದು, ದೇರ್ ಕಂಟೆಂಟ್ ಈಸ್ ಲೆಸ್ ದೆನ್ 5th ಕ್ಲಾಸ್. 1st ಕ್ಲಾಸ್ ಅಲ್ಲ, 2nd ಕ್ಲಾಸ್ ಅಲ್ಲ, 3rd ಕ್ಲಾಸ್ ಅಲ್ಲ, 4th ಕ್ಲಾಸ್ ಅಲ್ಲ, 5th ಕ್ಲಾಸ್. ತುಂಬಾ, ಈಗ ಇದಕ್ಕೊಂದು ಇನ್ನೊಂದು ಉದಾಹರಣೆ ಕೊಡ್ತೇನೆ ನೋಡಿ. ಪ್ರಭುಪಾದ್ ಅಮೆರಿಕಾದ 65ರಲ್ಲಿ ಹೋಗಿ ಅವರಿಗೆ ಒಂದು ಆಕ್ಚುಲಿ ಇರ್ಲಿಕ್ಕೆ ಕೂಡ ಜಾಗ ಸಿಗ್ಲಿಲ್ಲ. ಮತ್ತೆ ಕಡೆಗೆ ಒಬ್ಬರ ಹತ್ರ ಭೇಟಿಯಾದ್ರು, ಮತ್ತೆ ಒಂದು ಸಣ್ಣ ಒಂದು ಜಾಗ ಸಿಕ್ತು. ಆದ್ರೆ ಎಂತ ಆಯ್ತು ಅಂದ್ರೆ, ಅವರ ಟೈಪ್ ರೈಟರ್ ಮತ್ತೆ ಅವರ ಭಗವದ್ಗೀತೆ ಪುಸ್ತಕ ಎಲ್ಲ ಕಳ್ಳತನ ಆಯ್ತು. ಪ್ರಭುಪಾದ್ ಒಮ್ಮೆ ಹಿಂದೆ ಬರುವ ಪ್ಲಾನ್ ಅಲ್ಲಿ ಇತ್ತು, ಬೇಜಾರಾಗಿ. ಮತ್ತೆ ಕಡೆಗೆ ಪ್ರಭುಪಾದ್ ಹೇಗೋ ಕೃಷ್ಣ ಕೃಪೆಯಿಂದ ಮುಂದೆ ಹೋಯಿತು, ಮತ್ತೆ ಶಿಷ್ಯರೆಲ್ಲ ಆದ್ರು. ಮತ್ತೆ ಎಂತ ಆಯ್ತು ಅಂದ್ರೆ, ಪ್ರಭುಪಾದಿಗೆ ಈಗ ಭಗವದ್ಗೀತೆ ಅಂದ್ರೆ ಪುಸ್ತಕ ಎಲ್ಲ ಕಳ್ಳತನ ಆಗಿದೆ. ಹಾಗಾಗಿ ಮಾರ್ಕೆಟಿಂಗ್ ತರಲಿಕ್ಕೆ ಹೇಳಿದ್ರು 3 ಪುಸ್ತಕ ಬೇರೆ ಬೇರೆ ಅವರು. ಪ್ರಭುಪಾದ್ ಅದನ್ನು ತಂದ್ರು, ಯಾಕಂದ್ರೆ ಈಗ ಬರಿಬೇಕಲ್ಲ. ತಂದು ಪ್ರಭುಪಾದ್ 1 ಪೇಜ್ ಭಾವಾರ್ಥ ಓದಿದ್ರು. ಪ್ರಭುಪಾದ್ ಅಬ್ಬಾ ಗಲೇಜಿ ಅಂತ ಹೇಳಿದ್ರು. ಯಾಕೆಂದ್ರೆ ಒಳಗಿರುವಂತ ಮೆಟೀರಿಯಲ್ ಅಂತ ಹೇಳುದು ಕಂಟೆಂಟ್, ಕೃಷ್ಣ ಇಲ್ಲವೇ ಇಲ್ಲ. ಅವ್ರದ್ದು ಎಕ್ಸ್ಪ್ಲನೇಷನ್. ಈಗ ನಾವು ಕೆಲವೊಮ್ಮೆ ಎಂತದ್ದು ಗಲೇಜಿ ನೋಡುವಾಗ ನಾವು ವಾಕ್ ಅಂತ ಹೇಳ್ತೇವಲ್ಲ, ಅದೇ ಪ್ರಭುಪಾದ್ ಆ ರೀತಿ ಮಾಡಿದ್ರು ಅಂತ ಕಂಟೆಂಟ್. ಹಾಗಾಗಿ ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದ ಹಾಗೆ. ಈಗ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಇದಕ್ಕೆ 1975 ಅಲ್ಲಿ ಪ್ರಭುಪಾದ್ 108 ದೇವಸ್ಥಾನ ಮಾಡಿದ್ರು, ತುಂಬಾ ಪ್ರಸಿದ್ಧಿಯಾಗಿದ್ರು. ಹಾಗಾಗಿ ಒಬ್ಳು ಜರ್ನಲಿಸ್ಟ್ ಬಂದು ಪ್ರಭುಪಾದ್ ಹತ್ರ, ಸ್ವಾಮೀಜಿ ನಾನು ನಿಮ್ಮದು ಇಂಟರ್ವ್ಯೂ ತೆಗಿಬೇಕಂತ. ಯಾಕೆ? ಅಲ್ಲ, ಈಗ ಇಂಟರ್ವ್ಯೂ ತೆಗಿಬೇಕು. ಓಕೆ ಸ್ವಾಮೀಜಿ, ನೀವೆಂತ ಮ್ಯಾಜಿಕ್ ಮಾಡಿದ್ದೀರಿ? ಪ್ರಭುಪಾದ್ ಹೇಳಿದ್ರು, ನಾನೇನು ಮ್ಯಾಜಿಕ್ ಮಾಡಲಿಲ್ಲ. ಅಲ್ಲ, ನೀವು 10,000 ಫುಲ್ ಟೈಮ್ ಡ್ಯೂಟೀಸ್ ಅನ್ನು ಮಾಡಿದ್ದೀರಿ, ಮತ್ತೆ ಲಕ್ಷಗಟ್ಟಲೆ ಭಕ್ತರನ್ನು ಮಾಡಿದ್ದೀರಿ, ಮತ್ತೆ 108 ದೇವಸ್ಥಾನ ಮಾಡಿದ್ದೀರಿ 10 ವರ್ಷದಲ್ಲಿ, ಇದು ಮ್ಯಾಜಿಕ್ ಅಲ್ವಾ ಅಂತ. ಪ್ರಭುಪಾದ್ ಹೇಳಿದ್ರು, ನಾನು ಎಂತ ಮ್ಯಾಜಿಕ್ ಮಾಡಲಿಲ್ಲ. ನೀವು ಭಗವದ್ಗೀತೆ ಬರ್ತಿದ್ದೀರಿ. ಪ್ರಭುಪಾದ್ ಇಮಿಡಿಯೇಟ್ ಹೇಳಿದ್ರು ಆ ಹುಡುಗಿಗೆ, ಭಗವದ್ಗೀತೆ ನಾನು ಬರ್ದದಲ್ಲ, ಅದು ಕೃಷ್ಣ. ನಾನು ಯಾರು ಬರೀಲಿಕ್ಕೆ? ನಾನು ಕೃಷ್ಣ ಇರೋದೊಂದು ಧೂಳಿ ಕೂಡ ಸಮಾನ ಅಲ್ಲ. ಪ್ರಭುಪಾದ್ ಹೇಳಿದ್ರು, ನಾನು ಕೃಷ್ಣ ಇರೋದೊಂದು ಧೂಳಿ ಕೂಡ ಸಮಾನ ಅಲ್ಲ, ಅದು ಕೃಷ್ಣ ಬರ್ದದ್ದು. ಅವ ಹೇಳಿದ ಹಾಗೆ ಉಂಟು, ನಂದು ಅಭಿಪ್ರಾಯ ಇಲ್ಲ ಪ್ರಭುಪಾದ್ ಹೇಳಿದ್ರು. ಹಾಗಾಗಿ ಈ ಮಾತನ್ನು ನಾವು ಯಾವಾಗಲೂ ನೆನ್ಪಿಡ್ಬೇಕು, ಯಥಾರೂಪ. ಹಾಗಾಗಿ ಈ ತುಂಬಾ ಎಡಿಷನ್ ಉಂಟು. ಆ ಎಡಿಷನ್ ಇಂದ ನಾವು ಓದಿದ್ರೆ ನಮಗೆ ಭಕ್ತಿ ಅಂತೂ ಸಿಗುವುದಿಲ್ಲ. ಭಕ್ತಿ ಅಂತೂ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ ಎಂತ ನೋಡಿ, ಈಗ ಒಂದು ಒಳ್ಳೆ ಒಂದು ಮನೆ ಕಟ್ತಾನೆ, ಒಂದು 5 ಕೋಟಿದ ಮನೆ.
5 ಕೋಟಿ ಮನೆ ಕಟ್ಟಿ ಅಲ್ಲಿ ದೇವರ ಕೋಣೆ ಇಲ್ಲ, ದೇವರಿಗೆ ಕೋಣೆ ಇಲ್ಲ. ಒಂದು ಸಣ್ಣ ಒಂದು ಎಂತ ಮನೆಯಲ್ಲಿ ದೇವರ ಫೋಟೋ ಇಟ್ಟಿದ್ದಾನೆ, ಸಣ್ಣ ಫೋಟೋ. ಹಾಗಾಗಿ ಒಂದು 5 ಕೋಟಿ ಮನೆಯಲ್ಲಿ ಸಣ್ಣ ಮೂಲೆಯಲ್ಲಿ ಒಂದು ಮನೆಯಲ್ಲಿ ಸಣ್ಣ ಮನೆ, ಅದರಲ್ಲಿ ಒಂದು ಸಣ್ಣ ಫೋಟೋ ಇಟ್ಟಿದ್ದಾನೆ ದೇವರು, ಯಾಕಂದ್ರೆ ಮನೆಯದು ಪೂಜೆ ಆಗುವಾಗ ಅಷ್ಟೇ. ಅದೇ ರೀತಿ ಈ ತುಂಬಾ ಎಡಿಷನ್ ಉಂಟು, ಅವರೆಲ್ಲ ಹಾಗೆ ಮಾಡಿದ್ದಾರೆ. ಕೆಲವರೆಲ್ಲ ಕೃಷ್ಣನ ಇಡ್ಲೇ ಇಲ್ಲ. ಈಗ 5 ಕೋಟಿ ಮನೆ ಕಟ್ಟಿದ ಸಣ್ಣ ಮನೆಯಲ್ಲಿ ಆದ್ರೂ ಇಟ್ಟಿದ್ದಾನೆ. ಆದ್ರೆ ಈ ಕೆಲವು ಸಂಸ್ಥೆಯವರು ಕೃಷ್ಣ ಇಲ್ಲವೇ ಇಲ್ಲ ಪಿಕ್ಚರ್ ಅಲ್ಲಿ. ಪ್ರಭುಪಾದ ಹೇಳ್ತಾರೆ, ಬ್ರ್ಯಾಂಡ್ ನೇಮ್ ಯಾರ್ದು? ಕೃಷ್ಣನ್, ಭಗವದ್ಗೀತಾ. ಆ ಕೃಷ್ಣನ ಬ್ರ್ಯಾಂಡ್ ನೇಮ್ ಅನ್ನು ಇವರು ಯೂಸ್ ಮಾಡಿ ಒಟ್ಟು ಬರೀತಾ ಇದ್ದಾರೆ. ಪ್ರಭುಪಾದಿಗೆ ಬೇಜಾರದ ವಿಷಯ ಅಂತಂದ್ರೆ ಎಲ್ಲ ಪೊಲಿಟಿಷಿಯನ್ ಅವರು ಬರೆಯುವಂಥದ್ದು. ತುಂಬಾ ಪೊಲಿಟಿಷಿಯನ್ ಅವರು ಇದ್ದಾರೆ, ನನ್ನ ಹೆಸರು ಹೇಳೋದಿಲ್ಲ, ಎಲ್ಲರೂ ಬರೆದಿದ್ದಾರೆ. ಎಂತೆಂತ ಕನ್ಕ್ಲೂಷನ್. ಕೆಲವರು ಹೇಳುವಂಥದ್ದು ಪೊಲಿಟಿಷಿಯನ್ ಅವರು ಆ ಕುರುಕ್ಷೇತ್ರ ಅನ್ನುವ ಅಲ್ಲಿ ಯುದ್ಧವೇ ಆಗಲಿಲ್ಲ, ಅದು ಜಸ್ಟ್ ಭ್ರಮೆ ಅಂತ. ಮತ್ತೆ ಕೃಷ್ಣ ಒಳಗಿನ ಕೃಷ್ಣನನ್ನ ಪೂಜೆ ಮಾಡ್ಬಾರ್ದಂದ್ರೆ ಒಳಗಿನ ಕೃಷ್ಣ ಒಳಗೆ ಹೊರಗೆ ಎಲ್ಲ ಸೇಮ್. ಹಾಗೆ ಈ ರೀತಿ ಕನ್ಕ್ಲೂಷನ್ ಉಂಟು ನೋಡಿ. ಇದೆಲ್ಲ ನಮ್ಮನ್ನು ಎಂತ ತಪ್ಪು ರೀತಿಯಲ್ಲಿ ಕೊಂಡೋಗ್ತದೆ, ಮತ್ತೆ ಇದರಲ್ಲಿ ನಮಗೆ ಭಕ್ತಿ ಬರುವುದಿಲ್ಲ. ಹಾಗೆ ಪ್ರಭುಪಾದ್ ಮೊದಲ ಅಧ್ಯಾಯದಲ್ಲಿ ಪ್ರಭುಪಾದ್ ಹೇಳುವಂಥದ್ದು, ನಾವು ಭಗವದ್ಗೀತೆಯನ್ನು ಭಕ್ತರ ಮೂಲಕ ಕಲಿಬೇಕು, ಭಕ್ತರ ಮೂಲಕ ಕಲಿಬೇಕು. ಇದು ತುಂಬಾ ಮುಖ್ಯ ನೋಡಿ. ಬೇಕಿದ್ರೆ ತೋರಿಸ್ತೇನೆ ನಿಮ್ಗೆ ನಾನು. ಎಸ್, ಪ್ರಭುಪಾದ್ ಫಸ್ಟಿಗೆ ನಮ್ಗೆ ಹೇಳ್ತಾರೆ, ಸಾರಿ ಮತ್ತೆ ತೋರಿಸ್ತೇನೆ. ಓಕೆ, ಭಕ್ತರ ಮೂಲಕ ನಾವು ಕಲಿಬೇಕು. ಹಾಗೆ ಭಗವದ್ ಯಥಾರೂಪ. ಈಗ ಅಧ್ಯಾಯ ನೋಡಿ ಈ ರೀತಿ ಇದು ಅಂತಂದ್ರೆ, ಕೃಷ್ಣ ವಿವಸ್ವಾನಿಗೆ ಹೇಳುವಂಥದ್ದು. ಕೃಷ್ಣ ವಿವಸ್ವಾನಿದು. ವಿವಸ್ವಾನ ಅಂದ್ರೆ ಸೂರ್ಯದೇವರು. ವಿವಸ್ವಾನಿಂದ ಮನುವಿಂದ ಇಕ್ಷ್ವಾಕು. ಇದು ಭಗವದ್ಗೀತೆ ಇತಿಹಾಸ. ಈಗ 4ನೇ ಅಧ್ಯಾಯದಲ್ಲಿ ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನೋರ್ ಇಕ್ಷ್ವಾಕವೇ ಅಬ್ರವೀತ್. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲ ತಂದೆಯಾದ ಮನುಗೆ ಹೇಳಿದನು. ಮನು ಇಕ್ಷ್ವಾಕಿಗೆ ಹೇಳಿದನು. ನೋಡಿ ಇಲ್ಲಿ ಅಂತಂದ್ರೆ ಇದಕ್ಕೆ ಹೇಳುವಂಥದ್ದು ಪರಂಪರೆ. ಪ್ರಭುಪಾದ ಹೇಳ್ತಾರೆ, ಐ ಆಮ್ ಇಂಪರ್ಫೆಕ್ಟ್, ನಾನು ಪರ್ಫೆಕ್ಟ್ ಅಲ್ಲ. ಐ ಆಮ್ ಇಂಪ್ರಾಪರ್, ನಾನು ಸರಿಯಾಗಿಲ್ಲ. ಪ್ರಭುಪಾದ ಹೇಳುವಂಥದ್ದು ಇದು ಆಕ್ಚುಲಿ ನಮ್ರತೆ. ಪ್ರಭುಪಾದ ಪರ್ಫೆಕ್ಟ್ ಮತ್ತೆ ಸರಿಯಾಗಿದ್ದಾರೆ, ನಮ್ರತೆ ಹೇಳುವಂಥದ್ದು. ಬಟ್ ಐ ಆಮ್ ಫಾಲೋಯಿಂಗ್ ಮೈ ಗುರು ಮಹಾರಾಜ್, ನನ್ನ ಗುರು ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್, ಅವರು ಪರ್ಫೆಕ್ಟ್. ಹಾಗಾಗಿ ನಾನು ಹೇಳುವುದು ಪರ್ಫೆಕ್ಟ್. ಯಾಕೆ? ಅದು ಗುರು ಪರಂಪರೆಯಲ್ಲಿ ಬಂದಿದೆ. ಪ್ರಭುಪಾದ ಹೇಳ್ತಾರೆ, ಗುರು ಪರಂಪರೆಯಲ್ಲಿ ಈಗ ಕೆಲವರು ಹೇಳ್ತಾರೆ, ನಮ್ದು ಕೂಡ ಗುರು ಪರಂಪರೆ. ಗುರು ಪರಂಪರೆ ಅಂದ್ರೆ ಎಂತಂತ ಗೊತ್ತಿಲ್ಲ ಅವರಿಗೆ, ಒಟ್ಟು ಹೇಳ್ತಾರೆ. ಕೆಲವರು ಹೇಳ್ತಾರೆ, ಒಂದು ಸಂಸ್ಥೆ ನೋಡಿ, ಹೇಗಂದ್ರೆ ನಾನು ಪುಸ್ತಕ ವಿತರಣೆ ಹೋಗುವಾಗ ನನ್ನೊಟ್ಟಿಗೆ ಒಂದು 10 ಬೇರೆ ಈ ಸೋಕೊಳ್ಳ ಸಂಸ್ಥೆಯವರು ಕೂಡ ಸ್ಟಾಲ್ ಆಗ್ತಾರೆ. ಹಾಗಾಗಿ ಅವ್ರು ಹೇಳುವಂಥದ್ದು, ನಾನು ಅವ್ರು ಕೇಳಿದೆ, ನಿಮ್ದು ಗುರು ಪರಂಪರೆ ಅಂತ. ಹೌದು, ನಮ್ದು. ಅವ್ರು ಗುರುದು ಒಂದು ಹೆಸರು ಹೇಳ್ತಾರೆ, ಎಲ್ಲಿ ಕೂಡ ಇಲ್ಲ ಅಂತ ಗುರುದು ಎಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖ. ಮತ್ತೆ ನಿಮ್ಗೆ ಈಗ ನಿಮ್ಮ ಗುರಿಗೆ ಯಾರು ಹೇಳಿದ್ರು? ಡೈರೆಕ್ಟ್ ಕೃಷ್ಣ ಹೇಳಿದಂತೆ. ಡೈರೆಕ್ಟ್ ಕೃಷ್ಣ. ನಾನು ಹೇಳಿದೆ, ಕೃಷ್ಣ ಡೈರೆಕ್ಟ್ ಹೇಳಿದ್ದು ಬ್ರಹ್ಮನಿಗೆ, ನಿಮ್ಮ ಗುರು ಅಷ್ಟು ಸ್ಪೆಷಲ್ ಅಂತ ಹೇಳಿದೆ. ಇಲ್ಲ, ಕನಸಲ್ಲಿ ಅವರಿಗೆ ಬಂದು ಅವರಿಗೆ ಹೇಳಿದೆ. ಈ ರೀತಿ ಮೋಸ ಮಾಡುವವರು ತುಂಬಾ ಮಂದಿ ಇದ್ದಾರೆ. ಇದೆಲ್ಲ ತೀರಾ ಮೋಸ. ಹಾಗಾಗಿ ಹೇಗೆ ನೋಡಿ, ಗುರು ಪರಂಪರೆ ಅಂದ್ರೆ ಕೃಷ್ಣನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದ, ನಾರದಿಂದ ವೇದವ್ಯಾಸ, ವೇದವ್ಯಾಸನ ಮಧ್ವಾಚಾರ್ಯ. ಈ ರೀತಿ ಗುರು ಪರಂಪರೆ ಬರ್ತದೆ. ಯಾರಿಗೂ ಈ ಗುರು ಪರಂಪರೆ ವಿಷಯ ಗೊತ್ತಿಲ್ಲ. ಈಗ ಭೋಗ ಸಂಸ್ಥೆ ಅಂದ್ರೆ ಹೇಗೆ ಗೊತ್ತಾಗುವಂಥದ್ದು? ಇದಕ್ಕೆ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಗುರು ಸಾಧು ಶಾಸ್ತ್ರ
ತ್ರಿನೋಕೆ ಏಕಿ ವಾಕ್ಯ. ಈಗ ಗುರು ಹೇಳಿದ್ರು, ಸಾಧು ಅಂದ್ರೆ ಪ್ರೀವಿಯಸ್ ಆಚಾರ್ಯರು. ಈಗ ಪ್ರಭುಪಾದ ಹೇಳಿದ್ದು, ಬ್ರಹ್ಮ ಹೇಳಿದ್ದು, ನಾರದ ಮುನಿ ಹೇಳಿದ್ದು, ವೇದವ್ಯಾಸರು ಹೇಳಿದ್ದು, ಮಧ್ವಾಚಾರ್ಯ ಹೇಳಿದ್ದು, ರಾಮಾನುಜಾಚಾರ್ಯ ಹೇಳಿದ್ದು ಮ್ಯಾಚ್ ಆಗ್ಬೇಕು. ಮತ್ತೆ ಶಾಸ್ತ್ರದಲ್ಲಿ ಕೂಡ ಅದು ಮ್ಯಾಚ್ ಆಗ್ಬೇಕು. ಗುರು, ಸಾಧು, ಶಾಸ್ತ್ರ ಮೂರು ಕೂಡ ಸೇಮ್ ಲೈನ್ ಅಲ್ಲಿ ಇರ್ಬೇಕು, ಒಂದೇ ರೀತಿ ಇರಬೇಕು. ಹಾಗಾಗಿ ಮೂರು ಕೂಡ ಒಂದೇ ರೀತಿಯಲ್ಲಿ ಇರಬೇಕು. ಆದ್ರೆ ಇವಾಗ ಗುರು ಹೇಳಿದಾಗೆ ಸಾಧು ಹೇಳಿದಾಗೆ ಇರುವುದಿಲ್ಲ, ಅದು ಮ್ಯಾಚ್ ಆಗುತ್ತೆ. ಶಾಸ್ತ್ರ ಹೇಳಿದಾಗ ಮ್ಯಾಚ್ ಆಗುವುದಿಲ್ಲ. ಹಾಗಾಗಿ ಅದಕ್ಕೆ ನಾವು ಬೋಗಸ್ ಅಂತ ಹೇಳುವಂಥದ್ದು. ಇಮಿಡಿಯೇಟ್ ನಮ್ಗೆ ಗೊತ್ತಾಗ್ತದೆ. ಹೇಗೆಂದ್ರೆ ಯಾವುದೇ ಪುಸ್ತಕದಲ್ಲಿ ನಾವು ಅದನ್ನು ಫಸ್ಟ್ ಪೇಜ್ ಓದುವಾಗ ನಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಅವನ ಈ ಭಾವಾರ್ಥವನ್ನು ಓದುವಾಗ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಮ್ಗೆ ಗೊತ್ತಾಗ್ತದೆ. ಇಮಿಡಿಯೇಟ್ ನಾವು ಅಲ್ಲಿ ಹಿಡಿತೇವೆ. ಹೇಗೆಂದ್ರೆ ನಾವು ಒರಿಜಿನಲ್ ಅನ್ನು ಓದಿದ್ದೇವೆ. ಒರಿಜಿನಲ್ ಓದಿದ ಮೇಲೆ ನಮಗೆ ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಗ್ತದೆ. ಹಾಗೆ ತುಂಬಾ ಮುಖ್ಯ ನೋಡಿ. ಇಲ್ಲಿ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಜನರು ಗೊತ್ತಿದ್ದು ಜಾರಿ ಬಿಡುವಂಥದ್ದು ಇಲ್ಲಿ ನಾವು ಜಾರಿ ಬಿದ್ರೆ ನಮ್ಮ ಆಧ್ಯಾತ್ಮಿಕ ಕೆರಿಯರ್ ಹೋಯ್ತು, ನಾವು ಗುಂಡಿಗೆ ಬಿದ್ದಾಗೆ. ಹಾಗಾಗಿ ತುಂಬಾ ಮುಖ್ಯ. ಸರಿಯಾದ ಸಂಪ್ರದಾಯದಿಂದ, ಸರಿಯಾದ ಗುರು ಪರಂಪರೆಯಿಂದ ನಾವು ಕೇಳಿದ್ರೆ ನಮ್ಗೆ ಒಳ್ಳೇದಾಗ್ತದೆ. ಅಂದ್ರೆ ಇದರಿಂದ ಪ್ರಯೋಜನ ಆಗ್ತದೆ, ಆಧ್ಯಾತ್ಮಿಕ ಸಿಗ್ತದೆ. ಇಲ್ಲದ್ರೆ ಅವ್ರು ಹೇಳ್ಬೋದು ನಮ್ದು ಕೂಡ ಆಧ್ಯಾತ್ಮಿಕ ಅಂತ. ಇಲ್ಲ, ಪ್ರಭುಪಾದ ಕೇಳ್ತಾರೆ ಎಂತಂದ್ರೆ, ಪ್ರಭುಪಾದ ಹೇಳುವಂಥದ್ದು ಈ ಸೋಕಾಲ್ಡ್ ಆಧ್ಯಾತ್ಮಿಕ ಈ 590 ಎಡಿಷನ್ ಉಂಟು, ಅವ ಕೂಡ ನರಕಕ್ಕೆ ಹೋಗ್ತಾನೆ. ಅವನನ್ನು ಯಾರು ಫಾಲೋ ಮಾಡ್ತಾನೆ ಅವ ಕೂಡ ನರಕಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಇದು ಕೃಷ್ಣನಿಗೆ ವಿರುದ್ಧ. ಕೃಷ್ಣ ಹೇಳಿದನ್ನು ಅವರು ಹಾಗೆ ಹೇಳುವುದಿಲ್ಲ, ಚೇಂಜ್ ಹೇಳುವಂಥದ್ದು. ಹಾಗಾಗಿ ಇದು ಎಂತ, ಇದು ಕೃಷ್ಣನಿಗೆ ಅವರು ಎಗೇನ್ಸ್ಟ್ ಹೋಗ್ತಾ ಇದ್ದಾರೆ. ಹೇಗಂದ್ರೆ ನಿಮ್ಮ ಮನೆಯಲ್ಲಿ ಈಗ ತಂದೆ ಹೆಡ್ ಆಫ್ ದಿ ಫ್ಯಾಮಿಲಿ. ತಂದೆ ನಿಮ್ಮ ಮನೆಯನ್ನು ನೋಡುವಂಥದ್ದು, ನಿಮ್ಗೆಲ್ಲರನ್ನು. ತಂದೆ ನೋಡುವಾಗ ತಂದೆ ಹೇಳಿದಾಗ ನಾವು ಕೇಳಬೇಕು. ಈಗ ನಮ್ಗೆ ಎಲ್ಲಿಯಾದ್ರೂ, ನಾವು ಈ ಕಾಲೇಜಲ್ಲಿ ಇರ್ತೇವೆ, ನಮ್ಗೆ ಎಲ್ಲಿಯಾದ್ರೂ ಟೂರಿಗೆ ಹೋಗ್ಲಿಕ್ಕೆ ಮನಸ್ಸುಂಟು, ತಂದೆಗೆ ಮನಸ್ಸಿಲ್ಲ. ಆಗ ನಾವು ತಂದೆ ಎಗೇನ್ಸ್ಟ್ ಹೋಗ್ಲಿಕ್ಕೆ ಆಗ್ತದ? ಇಲ್ಲ, ನಮ್ಮ ಮನೆಯಲ್ಲೇ ಕೂತ್ಕೊಳ್ಬೇಕು, ಹೋಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಆ ಒಂದು ಲೈನ್ ಉಂಟು, ಲೈನ್ ಅನ್ನು ಕ್ರಾಸ್ ಮಾಡಿ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ತಂದೆ ಪರ್ಮಿಷನ್ ಇದ್ದೇ ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಕೃಷ್ಣ ಸುಪ್ರೀಂ ತಂದೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ರೆ ಇವರೆಲ್ಲ ಅವ ಹೇಳಿದಾಗೆಲ್ಲ ಅವರ ಪ್ರಕಾರ ಎಂತಾಗ್ತದೆ, ಎಗೇನ್ಸ್ಟ್ ಹೋದ್ರೆ ಅವರಿಗೆ ದಂಡ ಸಿಗ್ತದೆ. ಅದು ಎಂತ ದಂಡ? ನರಕ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಬೋತ್ ವಿಲ್ ಗೋ ಟು ಹೆಲ್ಪ್, ಹಿ ಅಂಡ್ ಈಸ್ ಫಾಲೋವರ್ಸ್. ಹಾಗಾಗಿ ನಾವು ಇದರಲ್ಲಿ ತುಂಬಾ ಜಾಗ್ರತೆಯಲ್ಲಿ ಇರಬೇಕು. ತುಂಬಾ ಅಂದ್ರೆ ಅತಿ ತುಂಬಾ ದೇವೋತ್ತಮ ಶ್ರೀಕೃಷ್ಣನು ಅಂತ ಹೇಳಿದನು, ನಾಶದ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಸೂರ್ಯದೇವನಿಗೆ, ಎಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ವಾನ್ ಅವನು ಮಾನವಕುಲ ತಂದೆಯಾದ ಮನುವಿಗೆ ಹೇಳಿದನು, ಮನು ಇಕ್ಷ್ವಾಕಿಗೆ ಹೇಳಿದ. ಇದು ಭಗವದ್ಗೀತೆ ಇತಿಹಾಸ. ಎಸ್, ಸೆಕೆಂಡ್ ಶ್ಲೋಕ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜ ಋಷಯೋ ವಿದು ಸಕಾಲೇನ ಮಹತಾ ಯೋಗ ನಷ್ಟ ಪರಂತಪ. ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ನೋಡಿ ಇದು ಹೇಗೆ ಬಂದಿದೆ, ಗುರು ಪರಂಪರೆಯಲ್ಲಿ. ರಾಜ ಋಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಗುರು ಪರಂಪರೆ ಬೇಕು. ಗುರು ಪರಂಪರೆ ಏಕೆ, ಈಗ ಅದರ ಬಗ್ಗೆ ಕೂಡ ಹೇಳ್ತೇನೆ. ಹೆಚ್ಚಿನದ್ದು ಗುರು ಪರಂಪರೆ ಇಲ್ಲ ಹೇಳ್ತಾರೆ. ನಮ್ದು ಕೂಡ ಗುರು ಪರಂಪರೆ. ಒಂದು ಸಂಸ್ಥೆ ಉಂಟು, ಅವರು 1937 ಸ್ಟಾರ್ಟ್ ಆದಂತೆ. ನಾನು ಕೇಳಿದೆ, ಹೇಗೆ ನಿಮ್ದು ಇದು ಬಂತು? ಅಲ್ಲ, ಅವರು ನಮ್ಮ ಗುರು ಮೆಡಿಟೇಷನ್ ಮಾಡಿದ್ರು, ಮತ್ತೆ ಅವರಿಗೆ ಶಿವಂದು ದರ್ಶನ ಆಯಿತು, ಮತ್ತೆ ಅವರು ಸ್ಟಾರ್ಟ್ ಮಾಡಿದ್ರು. ನೋಡಿ ಎಂತ ಹೇಳ್ತಾರೆ, ಎಲ್ಲ ಬೋಗಸ್. ಮತ್ತೆ ಅಲ್ಲಿ ಎಂತ ಮಾಡಿದ್ದಾರೆ ಭಗವದ್ಗೀತೆಯಲ್ಲಿ, ಅವರ ಭಗವದ್ಗೀತೆಯಲ್ಲಿ ಈಗ ಆಕ್ಚುಲಿ ಇರುವಂತದ್ದು ಭಗವಾನ್ ಉವಾಚ. ನೋಡಿ ಇಲ್ಲಿ ಭಗವಾನ್ ಉವಾಚ ಉಂಟು, ತೋರಿಸ್ತೇನೆ. ಶ್ರೀ ಭಗವಾನ್ ಉವಾಚ. ಅವರೆಂತ ಮಾಡ್ತಾರೆ ಅಂದ್ರೆ, ಶಿವ ಭಗವಾನ್ ಉವಾಚ. ನಾನು ಆ ಪುಸ್ತಕ ನೋಡಿ ನನಗೆ ಅಂದ್ರೆ ಎಷ್ಟು ಸಿಟ್ಟು ಬಂತ ಅಂದ್ರೆ, ಭಗವಂತ ಹೇಳಿದನ್ನು ಚೇಂಜ್ ಮಾಡಿದ್ದಾರೆ. ಶಿವ ಭಗವಾನ್ ಉವಾಚ. ನಾನು ಕೇಳಿದ್ದು ಯಾಕೆ ಅಂತ. ಅಲ್ಲ, ಇದು ನಮ್ಮ ಗುರು ಅವರು ಚೇಂಜ್ ಅಂದ್ರೆ
ಅವರಿಗೆ ಶಿವ ದರ್ಶನ ಆಯ್ತು, ಮತ್ತೆ ಅದು ಚೇಂಜ್ ಮಾಡಿ. ಇಂಥದ್ದು ತುಂಬಾ ಇದ್ದಾರೆ, ನಾವು ತುಂಬಾ ಜಾಗ್ರತೆಯಲ್ಲಿ ಇರಬೇಕು. ಎಸ್, ಹಾಗಾಗಿ ಇಲ್ಲಿ ಪರಂಪರೆ ಇಲ್ಲದ ನಾವು ಕೇಳಬಾರ್ದು, ಗುರು ಪರಂಪರೆ. ಈಗ ನೋಡಿ, ಇಲ್ಲಿ ರಾಜಋಷಿ ಅಂತ ಹೇಳಿದ್ದಾರೆ. ಯಾಕೆ ಇವರನ್ನು ರಾಜಋಷಿ ಹೇಳಿದ್ದಾರೆ? ಈಗ ರಾಜಋಷಿ ಅಂದ್ರೆ ಹಿಂದಿನ ಕಾಲದಲ್ಲಿ ಈಗ ಯುಧಿಷ್ಠಿರ ಮಹಾರಾಜ ಆಗ್ಲಿ, ಪರೀಕ್ಷಿತ್ ಮಹಾರಾಜ ಆಗ್ಲಿ, ಅಂಬರೀಷ್ ಮಹಾರಾಜ ಆಗ್ಲಿ, ಧ್ರುವ ಮಹಾರಾಜ ಆಗ್ಲಿ, ಪ್ರಹ್ಲಾದ್ ಮಹಾರಾಜ ಆಗ್ಲಿ, ತುಂಬಾ ಇದ್ದಾರೆ. ಈಗ ಭಾಗವತ ನೀವು ಓಪನ್ ಮಾಡಿದರೆ ಪೃಥು ಮಹಾರಾಜ್ ಎಂತ ಅಂದ್ರೆ ಎಲ್ಲ ಅವರೆಲ್ಲ ರಾಜಋಷಿಗಳು. ಯಾಕೆ ಅವರನ್ನು ರಾಜಋಷಿಗಳು ನಾವು ಕರೆಯುವಂಥದ್ದು? ಎಸ್, ಯಾರಾದ್ರೂ ಹೇಳ್ಬೋದಾ ದಯವಿಟ್ಟು? ಯಾಕೆ ನಾವು ಅವರನ್ನು ರಾಜಋಷಿಗಳು ಕರೆಯುವಂಥದ್ದು? ಎಸ್, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಎಸ್, ಯಾರು ಕೂಡ ಹೇಳ್ಬೋದು, ಹೊಸಬರು ಹಳೆಬರು ಯಾರು ಕೂಡ ಹೇಳ್ಬೋದು. ಎಸ್, ಹರೇ ಕೃಷ್ಣ. ಯಾಕೆ ನಾವು ಈ ರಾಜರುಗಳನ್ನು ರಾಜಋಷಿಗಳು ಹೇಳುವಂಥದ್ದು? ಯಾರಾದ್ರೂ ಹೇಳ್ಬೋದಾ? ಹರೇ ಕೃಷ್ಣ, ದಯವಿಟ್ಟು ತಿಳಿಸಿ, ನೋಡಿ, ಮಾತಾಡಿ. ಎಸ್, ರಾಜಯೋಗದಲ್ಲಿ ಸತ್ ರಾಜ ಓಕೆ. ಎಸ್, ಬೇರೆಯವರು ಎಸ್ ದಯವಿಟ್ಟು ನಾವ್ ಹೇಳ್ಬೋದಾ ಪ್ರಭುಜಿ? ಹೇಳಿ. ಅಂದ್ರೆ ಅವರು ರಾಜರಾಗಿದ್ರು ಕೂಡ ಅವರು ಯಾವುದೇ ಭೋಗಕ್ಕೆ ಒಳಪಟ್ಟದೆ ರಾಜ್ಯಭಾರವನ್ನ ನಡೆಸ್ತಾ ಇದ್ರು. ಏನಂತಂದ್ರೆ ಉದಾಹರಣೆಗೆ ಜನಕ ಮಹಾರಾಜ ಇರ್ಬೋದು, ಅಂಬರೀಷ್ ಮಹಾರಾಜ ಅವರು ಇರ್ಬೋದು, ಅವರು ಋಷಿಗಳಂತೆ ಬದುಕ್ತಿದ್ರು ರಾಜ್ಯದಲ್ಲಿ ಇದ್ರು ಕೂಡ. ನೋಡಿ, ರಾಜಋಷಿ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಅದನ್ನು ಫಾಲೋ ಮಾಡುವಂತ, ಆಸ್ ಇಟ್ ಈಸ್. ಈಗ ಯುಧಿಷ್ಠಿರ ಮಹಾರಾಜ್ ಕೃಷ್ಣನ ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು, ಪ್ರಹ್ಲಾದ್ ಮಹಾರಾಜ್, ಪರೀಕ್ಷಿತ್ ಮಹಾರಾಜ್, ಇದಕ್ಕೆ ರಾಜಋಷಿ ಅಂತ ಹೇಳುವಂಥದ್ದು. ಖಾಲಿ ರಾಜ ಅಲ್ಲ, ರಾಜಋಷಿ. ಮತ್ತೆ ಇನ್ನೊಂದು ಎಂತಂದ್ರೆ ನೋಡಿ, ರಾಜಋಷಿಗಳು ಅವರು ಹೈಲಿ ಕ್ವಾಲಿಫೈಡ್. ಪ್ರಭುಪಾದ ಹೇಳ್ತಾರೆ, ರಾಜಋಷಿಗಳು ಭಗವದ್ಗೀತೆಯ ಮೆಸೇಜ್ ಅನ್ನು, ಕೃಷ್ಣ ಹೇಳಿದನ್ನು ಫುಲ್ ಅರ್ಥ ಮಾಡಿ ಅದರ ಹಾಗೆ ಹೋಗುವಂಥವ್ರು. ಮತ್ತೆ ಅವರು ಹೈಲಿ ಕ್ವಾಲಿಫೈಡ್. ಪ್ರಭುಪಾದ ಹೇಳ್ತಾರೆ, ಉನ್ನತ ಮಟ್ಟದ ಭಕ್ತಿಯಲ್ಲಿರುವವರು. ಆದ್ರೂ ಕೂಡ ಅವರ ರಾಜ್ಯದಲ್ಲಿ ಯಾರು ವೈಷ್ಣವರು, ಪರಮಹಂಸರು, ಬ್ರಾಹ್ಮಣರು, ಅಂದ್ರೆ ಹುಟ್ಟಿನ ಬ್ರಾಹ್ಮಣ ಅಲ್ಲ, ಸಂಸ್ಕಾರದ ಬ್ರಾಹ್ಮಣ, ಇವರನ್ನು ಅವರ ಮಾರ್ಗದರ್ಶನದಿಂದ ರಾಜ್ಯ ಮಾಡ್ತಾ ಇದ್ರು. ಅವರು ಹೇಗೆ ಹೇಳಿದ್ದಾರೆ ಹಾಗೆ ಕೇಳ್ತಾ ಇದ್ರು. ಇದು ತುಂಬಾ ಕಷ್ಟ. ಈಗ ನೋಡಿ, ಈಗ ಯಾರಾದ್ರೂ ಪೊಲಿಟಿಷಿಯನ್ಗೆ ಯಾರಾದ್ರೂ ಒಬ್ಬ ಪ್ರಭುಪಾದ ಹೇಳ್ತಾರೆ, ಈಗ ಪೊಲಿಟಿಷಿಯನ್ ಕೂಡ ಕ್ವಾಲಿಫೈಡ್ ಅಲ್ಲ, ಮತ್ತೆ ಬ್ರಾಹ್ಮಣ ಕೂಡ ಕ್ವಾಲಿಫೈಡ್ ಅಲ್ಲ. ಯಾಕೆಂದ್ರೆ ಹುಟ್ಟು ಮಾತ್ರ ಬ್ರಾಹ್ಮಣ, ಸಂಸ್ಕಾರದಲ್ಲಿ ಇಲ್ಲ ಅವನಿಗೆ. ಪ್ರಭುಪಾದ ಹೇಳ್ತಾರೆ ಹೇಗೆ ಅಂದ್ರೆ, ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಅವನ ಮಗ ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಅಲ್ಲ, ಆದ್ರೆ ಅವನಿಗೆ ಚಾನ್ಸ್ ಉಂಟು. ಆದ್ರೆ ಬ್ರಾಹ್ಮಣ ಫ್ಯಾಮಿಲಿ ಹುಟ್ಟಿದ ಕಾರಣ ಬ್ರಾಹ್ಮಣ ಅಲ್ಲ, ಸಂಸ್ಕಾರದಿಂದ ಬ್ರಾಹ್ಮಣ ಆಗಬೇಕು. ಇದನ್ನ ನಾವು ಹೇಳಬೇಕು. ಅದೇ ಪ್ರಭುಪಾದ ಹೇಳ್ತಾರೆ ಹೇಗಂದ್ರೆ, ಈಗ ಅಂಥದ್ದು ಬ್ರಾಹ್ಮಣ ಕೂಡ ಇಲ್ಲ, ಅಂಥದ್ದು ರಾಜ ಕೂಡ ಇಲ್ಲ, ಪೊಲಿಟಿಷಿಯನ್ ಕೂಡ ಇಲ್ಲ. ಆದ್ರೆ ಹಿಂದಿನ ಕಾಲದ್ದು ಈ ರಾಜಋಷಿಗಳು, ಈ ವೈಷ್ಣವರು, ಪರಮಹಂಸರು, ಬ್ರಾಹ್ಮಣರು ಎಂತ ಋಷಿಗಳು ಎಂತ ಕೇಳ್ತಾರೆ ಅದನ್ನು ಇವೊಂದು ಪ್ರಭುಪಾದ ಹೇಳ್ತಾರೆ, ದೇ ಆರ್ ಕ್ವಾಲಿಫೈಡ್, ದೇ ಆರ್ ವೆರಿ ಹಂಬಲ್, ಅಂದ್ರೆ ನಮ್ರತೆಯಲ್ಲಿ ಅವ್ರು ಹೇಳಿದಾಗೆ ರಾಜನ್ ಮಾಡ್ತಾ ಇದ್ರು. ಇದು ತುಂಬಾ ಕಷ್ಟ ನೋಡಿ. ಇನ್ನೊಬ್ಬ ಹೇಳಿದಾಗೆ ನಾವು ಮಾಡ್ಲಿಕ್ಕೆ, ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗದೆ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಈ ಅಹಂ ಬಿಡುವುದೇ ಇಲ್ಲ, ಅಹಂಕಾರ ಉಂಟಲ್ಲ ಬಿಡುವುದೇ ಇಲ್ಲ. ಯಾಕೆ ಮಾಡ್ಬೇಕು? ಆ ಉನ್ನತ ಮಟ್ಟದ ಕೃಷ್ಣ ಪ್ರಜ್ಞೆ ಅಂತ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಇದನ್ನು ನಾವು ಯಾವಾಗಲೂ ತಿಳಿಬೇಕು. ಹಾಗಾಗಿ ಈ ರಾಜಋಷಿಗಳು ನೋಡಿ, ಇವರೆಲ್ಲ ರಾಜಋಷಿಗಳು ಅದನ್ನು ಹಾಗೇ ಗ್ರಹಿಸಿದರು. ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಚೇಂಜ್ ಮಾಡಲಿಲ್ಲ. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆ ಛೇದವಾಯಿತು. ಆದ್ದರಿಂದ ಈ ವಿಜ್ಞಾನ ನಷ್ಟವಾದಂತೆ ಕಾಣ್ತದೆ. ಅದೇ ಟೈಮಲ್ಲಿ ಎಂತ ಆಯ್ತು, ಇದು ಕಟ್ ಆಯ್ತು, ಛೇದವಾಯ್ತು. ಅಂದ್ರೆ ಗುರು ಪರಂಪರೆ ಹೋಯ್ತು. ಎಸ್ ನೋಡಿ, ಇದು ಕೃಷ್ಣ, ಇದು ಪರಂಪರೆ, ಇದು ಈ 4 ಪರಂಪರೆ ಅಥೆಂಟಿಕ್. ಈ 4 ಪರಂಪರೆ ನೀವು ತಗೊಂಡ್ರೆ ಗೀತೆ ಮೆಸೇಜ್ ಅದು ಸರಿ. ಈಗ ಫಸ್ಟ್ ಇದು ಬ್ರಹ್ಮ ಈ
ಬ್ರಹ್ಮ ಮಧ್ವ ಪರಂಪರೆ ಅಂತ ಹೇಳ್ತಾರೆ. ಇದರ ಆಚಾರ್ಯರು ಮಧ್ವಾಚಾರ್ಯರು. ಈಗ ನಾವು ಇಸ್ಕಾನ್ ಅವರು ಈ ಪರಂಪರೆಗೆ ಸೇರಿದವರು, ಫಸ್ಟ್ ಪರಂಪರೆ. ಸೆಕೆಂಡ್ ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಸ್ತ್ರೀ ಪರಂಪರೆ. ಇದಕ್ಕೆ ಹೇಳುವಂಥದ್ದು ಇದರ ಆಚಾರ್ಯರು ರಾಮಾನುಜಾಚಾರ್ಯರು. ನಿಮ್ಗೆಲ್ಲರಿಗೂ ಗೊತ್ತಿರುವ ತಿರುಪತಿ, ಶ್ರೀರಂಗಂ, ಕುಂಭಕೋಣಂ ಇದೆಲ್ಲ ರಾಮಾನುಜಾಚಾರ್ಯ ಸಂಪ್ರದಾಯ. ಇದು ಕೂಡ ಅಥೆಂಟಿಕ್. ಅಂದ್ರೆ ಈ ಮಧ್ವಾಚಾರ್ಯ ಆಗಲಿ ರಾಮಾನುಜಾಚಾರ್ಯ ಇಲ್ಲಿ ಕೃಷ್ಣ ಎಂತ ಹೇಳಿದಾನೆ ಹಾಗೆ ಹೇಳುವಂಥದ್ದು, ಚೇಂಜಸ್ ಮಾಡಲಿಲ್ಲ. ಅಂದ್ರೆ ಮಧ್ವಾಚಾರ್ಯರು ಬ್ರಹ್ಮನಿಂದ, ಇಲ್ಲಿ ಲಕ್ಷ್ಮಿಯಿಂದ. ನೆಕ್ಸ್ಟ್ ಶಿವ ಪರಂಪರೆ. ಇಲ್ಲಿ ಹೆಚ್ಚಿನವರು ಜಾರಿ ಬೀಳ್ತಾರೆ. ನಾನು ಕೂಡ ಶಿವ ಪರಂಪರೆ ಇಲ್ಲ. ಇದಕ್ಕೆ ರುದ್ರ ಪರಂಪರೆ ಅಂತ ಹೇಳುವಂಥದ್ದು. ಇದರಲ್ಲಿ ವಿಷ್ಣು ಸ್ವಾಮಿ. ವಿಷ್ಣು ಸ್ವಾಮಿ ಅಂದ್ರೆ ಗುಜರಾತ್ ಅಲ್ಲಿ ನೋಡಿ. ಇದು ಮಧ್ವಾಚಾರ್ಯರಲ್ಲಿ ಉಡುಪಿಯ ಪಾಜಕ. ರಾಮಾನುಜಾಚಾರ್ಯ ನಿಮಗೆ ಹೇಳಿದ್ದೇನೆ ಅಂದ್ರೆ ಕಾಂಚೀಪುರಂ, ಕಾಂಚೀಪುರಂ, ಶ್ರೀರಂಗಂ, ತಿರುಪತಿ. ಮತ್ತೆ ಈ ರುದ್ರ ಪರಂಪರೆಯಲ್ಲಿ ಬರುವವರು ಆಚಾರ್ಯರು ವಿಷ್ಣು ಸ್ವಾಮಿ. ಇದು ಗುಜರಾತ್ ಅಲ್ಲಿ. ಈಗ ಹೆಚ್ಚಿನವರು ಹೇಳ್ತಾರೆ, ನನಗೆ ತುಂಬಾ ಮಂದಿ ಸಿಗುತ್ತೆ, ನಾನು ಕೂಡ ಇದು ರುದ್ರ ಪರಂಪರೆ ಅಂತ ಹೇಳ್ತಾರೆ. ಆಚಾರ್ಯ ಯಾರು? ವಿಷ್ಣು ಸ್ವಾಮಿ ಇಲ್ಲವೇ ಇಲ್ಲ. ಯಾರೋ ಒಂದು ಹೇಳ್ತಾರೆ, ಅದಲ್ಲ. ರುದ್ರ ಪರಂಪರೆ ಅಂದ್ರೆ ವಿಷ್ಣು ಸ್ವಾಮಿ ಬರಬೇಕು, ಅವರ ಅಂಡರ್ ನಾವು ಇರ್ಬೇಕು. ಯಾಕಂದ್ರೆ ಅವರು ಕರೆಕ್ಟ್ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಹೇಳಿದಾನೆ. ಹಾಗಿದನ್ನು ನಾವು ತಿಳಿಬೇಕು. ನೆಕ್ಸ್ಟ್ 4 ಕುಮಾರರು, ಸನಕ, ಸನಾತನ, ಸನಂದ, ಸನತ್ ಕುಮಾರ್, ಬ್ರಹ್ಮನ ಮಕ್ಕಳು. ಈ 4 ಕುಮಾರರು ಇದು ಗುಜರಾತ್ ಅಲ್ಲಿ, ಇದು ರಾಜಸ್ಥಾನ. ಇದರ ಆಚಾರ್ಯರು ನಿಂಬಾರ್ಕ ಆಚಾರ್ಯ. ಹಾಗೆ ಈ 4 ಪರಂಪರೆ ಅಥೆಂಟಿಕ್, ಅದು ಸರಿಯಾದ ಪರಂಪರೆ. ಈ 4 ಪರಂಪರೆಯಿಂದ ಬರದಿರುವಂಥದ್ದು ಅಥೆಂಟಿಕ್ ಅಲ್ಲ. ಈಗ ಭಾರತದಲ್ಲಿ ತುಂಬಾ ಆಧ್ಯಾತ್ಮಿಕ ಸಂಸ್ಥೆಗಳು 99% ಸಂಸ್ಥೆಗಳು ಅದೆಲ್ಲ ಈ ಪರಂಪರೆಗೆ ಸೇರದ ಇದು ಈ ಪರಂಪರೆ ಅಂಡರ್ ಬರುವುದಿಲ್ಲ. ಹಾಗಾಗಿ ಅದು ಅಥೆಂಟಿಕ್ ಅಲ್ಲ. ತುಂಬಾ ಮುಖ್ಯ ಇದು. ತುಂಬಾ ಅಂದ್ರೆ ಈಗ ನೀವು ನಿಮ್ಗೆ ಹುಷಾರಿಲ್ಲ, ನೀವೊಂದು ಡಾಕ್ಟರ್ ಹತ್ರ ಹೋಗ್ತೀರಿ. ಆ ಡಾಕ್ಟರ್ ಆಕ್ಚುಲಿ ಅವನದು MBBS ಆಗಲಿಲ್ಲ, ಡಿಗ್ರಿ ಇಲ್ಲ, ಆದ್ರೆ ಹೆಸರಿಗೆ ಒಂದು ಸಣ್ಣ ಕ್ಲಿನಿಕ್ ಮಾಡಿದ್ದಾರೆ. ನಿಮ್ಗೊಂದು ಟ್ಯಾಬ್ಲೆಟ್ ಕೊಟ್ಟ, ಅದರಲ್ಲಿ ನಿಮ್ಗೆ ಇನ್ಫೆಕ್ಷನ್ ಆಯ್ತು. ನೀವು ಸೀರಿಯಸ್ ಆಗಿ ನಿಮ್ಮನ್ನು ICUಗೆ ಅಡ್ಮಿಟ್ ಮಾಡ್ತಾರೆ. ಅಂದ್ರೆ ಆಕ್ಚುಲಿ ಅವನಿಗೆ ಗೊತ್ತಿಲ್ಲ, ಒಟ್ಟು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾನೆ. ಎಂತಾಗ್ತದೆ? ಇದರಿಂದ ಎಂತಾಗ್ತದೆ? ನಮ್ಮ ಪ್ರಾಣಕ್ಕೆ ಅಪಾಯ. ಅದೇ ರೀತಿ ಈ ಸಂಪ್ರದಾಯದಲ್ಲಿ ಬಂದ ಕಡೆಯಿಂದ ನಾವು ಕೃಷ್ಣ ಪ್ರಜ್ಞೆ ಈ ಭಗವದ್ಗೀತೆ ತಗೊಂಡ್ರೆ ನಮಗೆ ತುಂಬಾ ಅಪಾಯ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ, ಈ ನಾಸ್ತಿಕ ಯಾರು ದೇವರನ್ನು ನಂಬುವುದಿಲ್ಲ ಅವ ಆಗುವುದಂತೆ, ಆದ್ರೆ ಈ ಮಾಯಾವಾದಿ ಅಲ್ಲ. ಯಾಕೆ ಮಾಯಾವಾದಿ ಅಲ್ಲ ಪ್ರಭುಪಾದ ಹೇಳ್ತಾರೆ? ಯಾಕಂದ್ರೆ ಇವ ನಾಸ್ತಿಕ ಅಂತಂದ್ರೆ ಪುಸ್ತಕವೇ ಮುಟ್ಟುವುದಿಲ್ಲ, ಕೃಷ್ಣ ಕೂಡ ಇಲ್ಲ, ಪುಸ್ತಕವಲ್ಲ, ಎಂತ ಇಲ್ಲ. ಇವ ಮಾಯಾವಾದಿ ಅಂತಂದ್ರೆ ಪುಸ್ತಕದಲ್ಲಿ ಎಂತೆಂತ ಹೇಳುವಂಥದ್ದು. ಹಾಗಾಗಿ ಇದು ಡೇಂಜರಸ್ ಅಂತ ಪ್ರಭುಪಾದ ಹೇಳ್ತಾರೆ, ತುಂಬಾ ಡೇಂಜರಸ್. ಹಾಗೆ ಇದು ತುಂಬಾ ಮುಖ್ಯ. ನೋಡಿ, ಇಲ್ಲಿ ಪ್ರಭುಪಾದ ಅವರ ಗುರು, ಇಲ್ಲಿ ನಾರದ ಮುನಿ, ಇಲ್ಲಿ ಬ್ರಹ್ಮ, ಇಲ್ಲಿ ಕೃಷ್ಣ. ಹಾಗಾಗಿ ಇದು ಗುರು ಪರಂಪರೆಯಲ್ಲಿ ಬಂದಿದೆ. ಹಾಗೆ ನಮ್ಗೆ ಇದು ಒಳ್ಳೆಯದು. ಈಗ ಇಲ್ಲಿ ನನ್ನ ಪ್ರಶ್ನೆ, ಅರ್ಜುನ, ನೀವು ಹೇಳ್ತಾ ಇದ್ದೀರಿ ವಿವಸ್ವಾನಿಗೆ ಎಷ್ಟೋ ಕೋಟಿ ವರ್ಷ ಹಿಂದೆ ಸೂರ್ಯದೇವನಿಗೆ ನೀವು ಹೇಳಿದ್ದೀರ ಅಂತ ಹೇಳ್ತೀರಿ. ಮತ್ತೆ ಹೇಗೆ ನೀವು ನನ್ನ ಸಮಕಾಲೀನರು? ಈಗ ನಮ್ಗೆ ಕೂಡ ಇದು ಪ್ರಶ್ನೆ ಬರ್ಬೋದು. ನಾವು ಕೂಡ ಕೆಲವೊಮ್ಮೆ ಹೇಳ್ತೇವೆ, ಹೀಗೆ ಅಷ್ಟು ವರ್ಷ ಹಿಂದೆ ಹೇಳಿದ್ದು ಹಾಗೆ. ಅದಕ್ಕೆ ಭಗವಂತ ಹೇಳುವಂಥದ್ದು ಹೇಗಂದ್ರೆ, ನೀನು ನನ್ನ ನಿತ್ಯ ಸಂಗಾತಿ, ಅಂದ್ರೆ ಇಟರ್ನಲ್ ಅಸೋಸಿಯೇಟ್. ನಾನು ಯಾವಾಗೆಲ್ಲ ಬರ್ತೇನೆ ಆಗ ನೀನು ಕೂಡ ಬರ್ತೀಯ. ಆದ್ರೆ ನಿನ್ಗೆ ಯಾವುದು ನೆನಪಿಲ್ಲ. ಈಗ ವಿವಸ್ವಾನಿಗೆ ಹೇಳುವಾಗ ನೀನು ನನ್ನ ಹತ್ತಿರ ಇದೆಯಾ, ಕೃಷ್ಣ ಹೇಳುವಂಥದ್ದು. ನಿನ್ಗೆ ನೆನಪಿಲ್ಲ, ನನಗೆಲ್ಲವೂ ನೆನಪುಂಟು. ಎಸ್, ಎಸ್. ಈಗ ಇದು ಕ್ಯಾಲ್ಕುಲೇಷನ್ ಪ್ರಭುಪಾದ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳಿಯುವ. ನೋಡಿ, ಇದು ಬ್ರಹ್ಮನ ಲೈಫ್. ಈಗ ನಾವೀಗ ಕಲಿಯುಗದಲ್ಲಿದ್ದೇವೆ. ಕಲಿಯುಗ 5,000 ವರ್ಷ ಆಯಿತು ಸ್ಟಾರ್ಟ್ ಆಗಿ, ಇನ್ನು 4,27,000 ವರ್ಷ ಉಂಟು ಎಂಡ್ ಆಗಲಿಕ್ಕೆ. ಇದು ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ. ಈ 4 ಯುಗ ಸೇರಿ ಒಂದು ದಿವ್ಯ ಯುಗ.
4 ಯುಗ ಸೇರಿ ಒಂದು ದಿವ್ಯ ಯುಗ. ಮತ್ತೆ ಇಂಥದ್ದು 71 ದಿವ್ಯ ಯುಗ ಸೇರಿ ಒಂದು ಮನ್ವಂತರ. ಪ್ರತಿ ಮನ್ವಂತರ ಒಂದು ಮನು ಬರ್ತಾನೆ. ಹೇಗಂದ್ರೆ ವಿವಸ್ವನ್ ಮನುಗೆ ಹೇಳಿದ್ರು. ಹಾಗಾಗಿ 14 ಮನ್ವಂತರ ಸೇರಿ ಬ್ರಹ್ಮನ ಒಂದು ದಿನ ಅಂತ ಕೆಲವೊಂದು ಕಲ್ಪ, ಒಂದು ಕಲ್ಪ ಬ್ರಹ್ಮನ ದಿನ. ಬ್ರಹ್ಮನ ದಿನ ಆಗುವಾಗ ಅಂದ್ರೆ ಪಾರ್ಷಿಯಲ್ ಡಿವಾಸ್ಟೇಷನ್ ನೋಡಿ, ಅಂದ್ರೆ ಫುಲ್ ಪ್ರಳಯ ಅಲ್ಲ, ಪಾರ್ಷಿಯಲ್ ಪ್ರಳಯ ಹಾಗೆ ಆಗ್ತದೆ. ಮತ್ತೆ ಬ್ರಹ್ಮ ಹೋಗಿ ಮಲಗ್ತಾನೆ ರಾತ್ರಿ, ಮತ್ತೆ ಬ್ರಹ್ಮನ ದಿನ ಆಗುವಾಗ ವಾಪಸ್ ಕ್ರಿಯೇಷನ್ ಆಗ್ತದೆ. ಹಾಗಾಗಿ ಈ ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನ, ಬ್ರಹ್ಮನ ರಾತ್ರಿ ಕೂಡ ಅಷ್ಟೇ, ಸೇಮ್ ರಾತ್ರಿ ಕೂಡ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ 311.04 trillion years, 36,000 kalpas days of Brahma and an equal number of nights. Yes, days of Brahma and an equal of nights. Yes, ಇಲ್ಲಿ ಉಂಟು ಕ್ಯಾಲ್ಕುಲೇಷನ್. ಎಸ್, ಇಲ್ಲಿ ನೋಡಿ, ಈಗ ನಾವು ಕ್ಯಾಲ್ಕುಲೇಷನ್ ಹೋಗುವ. ಬ್ರಹ್ಮಂದು ಈಗ 50 ವರ್ಷ ಆಯ್ತು. 50 ನಮ್ಮ ಪ್ರಕಾರ ಅಲ್ಲ, ಈಗ ನಮ್ದು ಕೂಡ 50 ವರ್ಷ, ಕೆಲವ್ರದ್ದು ಆಗಿದೆ, ಹೆಚ್ಚಿನವ್ರದ್ದು. ಅದು ನಮ್ಮ ವರ್ಷಕ್ಕೆ ಮತ್ತು ಅವನ ವರ್ಷಕ್ಕೆ ವ್ಯತ್ಯಾಸ ಉಂಟು. ಈಗ ಇದು ಕಲಿಯುಗ ನೋಡಿ, 4,32,000 ವರ್ಷ. ಕಲಿಯುಗ ಇಂಟು 10 ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೇನೆ ಅದು ಹೇಗೆ ಆಗ್ತದೆ ಅಂತಂದು. ಎಸ್ ನೋಡಿ, ಇದು ಕಲಿಯುಗ 1, ಮತ್ತೆ ದ್ವಾಪರ ಯುಗ 1:2 ಅಂದ್ರೆ ಡಬಲ್, ತ್ರೇತಯುಗ 1:3 ಅಂದ್ರೆ 3 ಪಟ್ಟು ಕಲಿಯುಗ. ಸತ್ಯಯುಗ 1:4 4 ಪಟ್ಟು ಕಲಿಯುಗ. ಹಾಗಾಗಿ 1, 2, 3, 4 ಟೋಟಲ್ 10 ಆಯ್ತು. ಹಾಗಾಗಿ ಕಲಿಯುಗ ಇಂಟು 10 ಇಂಟು 1,000 ವರ್ಷ ಇಂಟು 2 ಇಂಟು 360 ಇಂಟು 50, ಇದು ಬ್ರಹ್ಮನ 50 ವರ್ಷ ಆಗಿದೆ. ಇಷ್ಟು ಆಗಿದೆ ಅಂದ್ರೆ 155.52 trillion years. ಈಗ 6 ಮನ್ವಂತರ ಆಗಿದೆ. 6 ಇಂಟು ಕಲಿಯುಗದ ಇದು ಇಂಟು 10 ಇಂಟು 1000 ಡಿವೈಡ್ ಬೈ 14, ಟೋಟಲ್ 14 ಮನ್ವಂತರ ಉಂಟು. ಅಂದ್ರೆ ಬ್ರಹ್ಮನ ಒಂದು ಕಲ್ಪ ಅಂದ್ರೆ 14 ಮನ್ವಂತರ. ಇಷ್ಟಾಗಿದೆ 1,851.4285 million years. 27 ಸೈಕಲ್ ಆಗಿದೆ ಒಟ್ಟಿಗೆ 4 ಯುಗ. ಅದು ಅಂದ್ರೆ 27 ಇಂಟು 4,32,000 ಇಂಟು 10. ಓಕೆ, 116 million years. ಸತ್ಯತೆಯ ದ್ವಾಪರ ಆಗಿದೆ ಅಂದ್ರೆ 9, ಕಲಿಯುಗ ಈಗ ಆಗ್ತಾ ಉಂಟು, ಆಗ್ಲಿಲ್ಲ. 3.88 million years. ಟೋಟಲ್ ಈ ಕಲಿಯುಗ ಸ್ಟಾರ್ಟ್ ಆಗಿ 5,121 ವರ್ಷ ಆಗಿದೆ. ಬ್ರಹ್ಮಂದು ಲೈಫ್ ಎಷ್ಟು? 155.522 trillion years. ಇದು ಬ್ರಹ್ಮನ ಟೈಮ್. ಹಾಗೆ ನಾವು ಏನು ಬ್ರಹ್ಮನ ಎದುರು ಏನು ಅಲ್ಲ. ನಾವು ಇರುವಂಥದ್ದು ನೋಡಿ, ಆಕ್ಚುಲಿ ಕಲಿಯುಗ ಅಂದ್ರೆ ಜನರಿಗೆ 100 ವರ್ಷ, ಅದರಲ್ಲೂ ಕೂಡ ಕಡಿಮೆ ಆಗ್ತಾ ಉಂಟು. ಈಗ 80, 82, ಕೆಲವರು 70. ಈ ಕೊರೋನಾ ಬಂದು 25, 30 ಕೂಡ ಸತ್ತಿದ್ದಾರೆ. ಆದ್ರೆ ಕಲಿಯುಗದ ಎಂಡಲ್ಲಿ ಜನರೆಲ್ಲ 20 ವರ್ಷದ ಬದುಕಿದ್ರೆ ಗ್ರೇಟ್ ಅಂತ ಉಂಟು. ಹಾಗೆ ಆ ರೀತಿ ಆಗ್ತದೆ. ಯಾವಾಗ ಗೀತೆಯನ್ನು ಸೂರ್ಯದೇವರಿಗೆ ಹೇಳಲಾಯಿತು ನೋಡಿ, 27 ಸೈಕಲ್ ಆಫ್ ಯುಗಾಸ್ ಓವರ್ 27 4 into 10, 116.64 million years. ಸತ್ಯತ್ರೇತ ದ್ವಾಪರ 9 into 4,32, 3.88 million years. ಓಕೆ, ಟೈಮ್ elapsed in ಕಲಿಯುಗ 5,121 years. 5,100 ಇದಾಗಿದೆ. ಹಾಗಾಗಿ ಮನು ಇದು ಲೈಫ್ 116.64.3.88 ಪ್ಲಸ್ ಇದು ಅಂದ್ರೆ 120.5331 million years. ಹಾಗಾಗಿ accepting that before the birth of Manu, the Gita was spoken by the Lord to his disciple, the sun god.
ಹಾಗಾಗಿ ಮನು ಹುಟ್ಟುವ ಮುಂಚೆ ಯಾರಿಗೆ ವಿವಸ್ವಾನಿಗೆ ಹೇಳಿದ್ರು ಕೃಷ್ಣ. ಹಾಗಾಗಿ 120 ಮಿಲಿಯನ್ ಇಯರ್ಸ್, 120 ಮಿಲಿಯನ್ ಇಯರ್ಸ್ ಅಂದ್ರೆ ಎಂತ, 1 ಮಿಲಿಯನ್ ಅಂದ್ರೆ 10 lakhs, 10 ಮಿಲಿಯನ್ ಅಂದ್ರೆ 1 crore, 10 ಮಿಲಿಯನ್ ಅಂದ್ರೆ 1 crore. ಹಾಗಾಗಿ ಎಷ್ಟಾಗ್ತದೆ? ಆಲ್ಮೋಸ್ಟ್ 12 crores. 12 ಕೋಟಿ ವರ್ಷದ ಹಿಂದೆ ವಿವಸ್ವಾನಿಗೆ ಹೇಳಿದ್ರು 120 ಮಿಲಿಯನ್ ಇಯರ್ಸ್ ಹೇಗೋ. ಭೂಮಿಯ ಮೇಲೆ ಯಾವುದು ಬಂದಿದೆ? ಇದನ್ನು ನೋಡುವ. ಗೀತೆ ಭೂಮಿಯ ಮೇಲೆ ಬಂದಾಗ, ಗೀತೆ ಚರಿತ್ರೆ ಮಹಾಭಾರತದಲ್ಲಿ ಶಾಂತಿ ಪರ್ವ 348.5152 ನಾವು ಹೀಗೆ ಗುರುತಿಸಬಹುದು. ತ್ರೇತಾ ಯುಗದೌ ಚ ತಥೋ ವಿವಸ್ವಾನೆ ಮನವೇ ದದೌ ಮನುಷ್ಯ ಲೋಕ ಭೃತ್ಯರ್ಥಂ ಸುತಾಯೇ ಕ್ಷಕವೇ ದದೌ ಇಕ್ಷ್ವಾಕೂನ ಚ ಕಥಿತೋ ವ್ಯಾಪ್ಯ ಲೋಕಾನ ಅವಸ್ಥಿತ. ಪರಂಬ್ರಹ್ಮನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ನೋಡಿ, ವಿವಸ್ವಾನ ಯಾರಿಗೆ ಹೇಳಿದು? ಮನುವಿಗೆ, ತ್ರೇತಾಯುಗದ ಸ್ಟಾರ್ಟಿಂಗ್ ಅಲ್ಲಿ, ಅಂದ್ರೆ ರಾಮನ ಟೈಮ್ ಅಲ್ಲಿ. ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಡ. ಮನು ಎಂತ ಮಾಡಿದ? ಅವನ ಮಗ ಇಕ್ಷ್ವಾಕಿಗೆ. ಇಕ್ಷ್ವಾಕುವು ಭೂಗ್ರಹದ ರಾಜ ಮತ್ತು ರಘುವಂಶದ ಮೂಲಪುರುಷ ಶ್ರೀರಾಮಚಂದ್ರನು ಈ ರಘುವಂಶದ ಅವತರಿಸಿದ. ಹಾಗಾಗಿ ತ್ರೇತಾ, ಆದ್ದರಿಂದ ಭಗವದ್ಗೀತೆ ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಹಾಗೆ ಎಷ್ಟಾಯ್ತು? ಭೂಮಿಗೆ ಬಂದು 2 ಮಿಲಿಯನ್ ಅಂದ್ರೆ 20 ಲಕ್ಷ ವರ್ಷ ಆಯ್ತು. ಅದು ತುಂಬಾ ಸನಾತನ. ಈಗ ವಿಜ್ಞಾನಿಗಳಿಗೆ ಈ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ. ಅವ್ರು ಹೇಳುವಂಥದ್ದು ಎಷ್ಟು ಅವ್ರದ್ದು ಕ್ಯಾಲ್ಕುಲೇಷನ್ ಉಂಟು, 2-2.5 ಸಾವಿರ ಎಷ್ಟು ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಅವ್ರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಾವು ಶಾಸ್ತ್ರವನ್ನು ನಂಬಿದ್ರೆ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದೆ ಆಗುದಿಲ್ಲ. ನಮ್ಮ ಎಂತ ಹೇಳುವಂಥದ್ದು ಪ್ರಭುಪಾದ ಹೇಳ್ತಾರೆ ನೋಡಿ, ಇದಕ್ಕೆ ಒಂದು ಒಳ್ಳೆ ಒಂದು ಸೆಂಟೆನ್ಸ್ ಉಂಟು. ಈಗ ನಮ್ಮ ತಂದೆ ಹೇಗೆ ಗೊತ್ತಾಗುವಂಥದ್ದು? ಯಾರು ಹೇಳ್ತೀರಿ? ನಮ್ಮ ತಂದೆ ಯಾರಂತ ಹೇಗೆ ಗೊತ್ತಾಗುವಂಥದ್ದು? ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಯಾರು ಹೇಳ್ತೀರಿ? ನಮ್ಮ ತಂದೆ ಯಾರಂತ ನಮಗೆ ಹೇಗೆ ಗೊತ್ತಾಗುವಂಥದ್ದು? ದಯವಿಟ್ಟು ಯಾರು ಕೂಡ ಹೇಳ್ಬೋದು. ಎಸ್, ತಾಯಿ ಹೇಳ್ಬೇಕು. ತಾಯಿ ಹೇಳ್ಬೇಕು. ಎಸ್, ತಾಯಿಯಿಂದ ಗೊತ್ತಾಗುವಂಥದ್ದು. ಕೆಲವರು ಎಂತಂದ್ರೆ, ನಾನು ತಾಯಿಯನ್ನು ನಂಬುದಿಲ್ಲ, ನನಗೆ ಗೊತ್ತಾಗುವ ನನ್ನ ತಂದೆ ಯಾರಂತ. ಪ್ರಪಂಚ ಅವ ಮೂರ್ಖ ಅವರು. ಹಾಗೆ ಈ ವಿಜ್ಞಾನಿಗಳೆಲ್ಲ ಈಗ ಸೋಕಾಲ್ಡ್ ಎಲ್ಲ ಯಾರೆಲ್ಲ ದೇವರ ನಂಬುದಿಲ್ಲ ಅವರೆಲ್ಲ ಮೂರ್ಖರು. ಯಾಕೆ? ಯಾಕಂದ್ರೆ ಒಬ್ಬ ಚಾಲೆಂಜ್ ಮಾಡಿದ, ಎಸ್ ನಾವು ಈ ರೀತಿ ತಾಯಿಯಿಂದ ನಾನು ಒಪ್ಪುದಿಲ್ಲ ತಂದೆ ಯಾರ ಅಂತ. ಓಕೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೇನೆ. ಎಕ್ಸ್ಪೆರಿಮೆಂಟ್ ಮಾಡಿ ಆಕ್ಚುಲಿ ಆ ಎಕ್ಸ್ಪೆರಿಮೆಂಟ್ಗೆ 800 ವರ್ಷ ಬೇಕಂತೆ ಯಾರು ತಂದೆ ಅಂತ ಗೊತ್ತಾಗ್ಲಿಕ್ಕೆ. ನೋಡಿ, ತಾಯಿಯಿಂದ ಗೊತ್ತಾಗೋದು ಸುಲಭದ ವಿಷಯ, ಅದು ಕೆಲವರು ಅದು ನಂಬುದಿಲ್ಲ, ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅಂದ್ರೆ ನಮ್ಮ ಈ ಸೋಕಾಲ್ಡ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ 800 ವರ್ಷ ಬೇಕಂತ. ನಾವು 800 ವರ್ಷ ಬದುಕ್ತೇವಾ? ಇಲ್ಲ. ಪ್ರಭುಪಾದ ಹೇಳ್ತಾರೆ, ಈಗ 800 ವರ್ಷ ಸಿಕ್ಕಿದ ಮೇಲೆ ಕೂಡ ಅಲ್ಲಿ ನಮ್ಗೆ 25 ಜನ ಇರ್ತಾರೆ, ಅದ್ರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡ್ಬೇಕು. 25 ಗಂಡಸರು ಇರ್ತಾರೆ. ಇದು ಬೇಕಾ? ತಾಯಿಯಿಂದ ಕೇಳಿದ್ರೆ ಫಿನಿಶ್ ಆಯ್ತು. ಹಾಗಾಗಿ ಈ ವೇದಗಳು, ಶಾಸ್ತ್ರಗಳು ತಾಯಿ, ಈ ಗುರು ಯಾರು? ಬೋನಫೈಡ್ ಗುರು, ಸಂಪ್ರದಾಯದಲ್ಲಿ ಬಂದ ಅದು ತಂದೆ. ಹಾಗೆ ಇದನ್ನು ನಾವು ಯಾವಾಗ ನೆನ್ಪಿಡ್ಬೇಕು? ಈ ರೀತಿ ನಾವು ಕೇಳಿದ್ರೆ ಅದು ಅಥೆಂಟಿಕ್. ಎಸ್, ನೋಡಿ, ಬ್ರಹ್ಮನ ಒಂದು ದಿನ ಎಷ್ಟು? 864 crore years, ಅಂದ್ರೆ ಕೋಟಿ ವರ್ಷ, 864 ಕೋಟಿ ವರ್ಷ. ಬ್ರಹ್ಮನ ಒಂದು ದಿನ. ಒಬ್ಬ ಬ್ರಹ್ಮನ ಒಂದು ಗಂಟೆ ಎಷ್ಟು? 36 ಕೋಟಿ ವರ್ಷ. ಬ್ರಹ್ಮನ ಒಂದು ನಿಮಿಷ 60 ಲಕ್ಷ ವರ್ಷ. 1 ಸೆಕೆಂಡ್ ಬ್ರಹ್ಮನ 1 ಲಕ್ಷ ವರ್ಷ. ಪ್ರಭುಪಾದ ಈ ಕ್ಯಾಲ್ಕುಲೇಷನ್ ಯಾಕೆ ಕೊಟ್ಟಿದ್ದಾರೆ? ಇದು ನೋಡಿ, ಭಾಗವತಮಲ್ಲಿ ಉಂಟು ಕ್ಯಾಲ್ಕುಲೇಷನ್. ಪ್ರಭುಪಾದ ಯಾಕೆ ಕೊಟ್ಟಿದ್ದಾರೆ ಇದನ್ನು ಕ್ಯಾಲ್ಕುಲೇಷನ್? ಯಾಕೆ ನಮ್ಗೆ ಗೊತ್ತಾಗ್ಲಿ ನಾವು ಏನೂ ಅಲ್ಲ ಅಂತ. ಬ್ರಹ್ಮನ ಎದುರು ಅಂತ ಬ್ರಹ್ಮ ಕೃಷ್ಣನ ಎದುರು ಈ ಕೈ ಜೋಡಿಸಿ ಇರ್ತಾನೆ, ಅವು ಏನೂ ಅಲ್ಲ. ಹಾಗಾಗಿ ನಾವು ಬ್ರಹ್ಮನೆದುರು ಏನೂ ಅಲ್ಲ, ಕೃಷ್ಣ ಎದುರು ಏನೂ ಅಲ್ಲ. ಈ ಮೆಂಟಾಲಿಟಿ ನಮ್ಗೆ ಬಂದ್ರೆ ಮತ್ತೆ ನಮಗೆ ಭಗವದ್ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗುದಿಲ್ಲ. ತುಂಬಾ ಮುಖ್ಯ. ಎಸ್, ಕೃಷ್ಣ ಏಕೆ ಕಾಣಿಸಿಕೊಳ್ಳುತ್ತಾನೆ?
ನೋಡಿ ತುಂಬಾ ಶ್ಲೋಕ ಉಂಟು, 2 ಶ್ಲೋಕ ಆಗಿದೆ. ಎಸ್, ಕೃಷ್ಣ ಹೇಗೆ ಕಾಣಿಸಿಕೊಳ್ಳುತ್ತಾನೆ? ಅಜೋ ಅಪಿಸಾನ್ ಅವ್ಯಾತ್ಮ ಭೂತಾನಾಂ ಈಶ್ವರೋ ಅಪಿಸಾನ್ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ, ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸಿದ್ದೇನೆ. ಹೆಚ್ಚಿನವರು ಹೇಳುವಂಥದ್ದು, ನನಗೆ 3 ತಿಂಗಳ ಹಿಂದೆ ನಾನು ಒಂದು ಕಡೆ ಹೋಗಿದ್ದೆ, ಅಲ್ಲಿ ಹೀಗೆ ಮಾತಾಡುವಾಗ ಅವ್ರು ಹೇಳುವಂಥದ್ದು, ನಿಮಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿದ್ರು. ನಾನು ಯಾಕೆ? ಕೃಷ್ಣ ನಮ್ಮಾಗೆ ಹುಟ್ಟಿ ಸತ್ತವ, ಕೃಷ್ಣ ನಮ್ಮಾಗೆ ಹುಟ್ಟಿ ಸತ್ತವ ಅಂತ ಚೂರು ಕೂಡ ಜ್ಞಾನ ಇಲ್ಲ. ಹೇಗೆ ಅಂತ ನೋಡಿ, ಈಗ ನಿಮಗೆ ನಾನು ಪ್ರಶ್ನೆ ಕೇಳ್ತೇನೆ. ಈಗ ಹೆಚ್ಚಿನವರಿಗೆ ನೀವು ಎಲ್ಲ ತುಂಬಾ ಮಂದಿ ಮದುವೆ ಆದವರು ಇದ್ದೀರಿ, ಮಕ್ಕಳಿದ್ದವರು ಇದ್ದೀರಿ. ಎಸ್, ತುಂಬಾ ಮಂದಿ ಇದ್ದೀರಲ್ಲ ಮದುವೆ ಆದವರು, ಮಕ್ಕಳಿದ್ದವರು. ಹರೇ ಕೃಷ್ಣ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ಈಗ ನಿಮ್ಮಲ್ಲಿ ಪ್ರಶ್ನೆ. ಎಸ್, ಹರೇ ಕೃಷ್ಣ ದಯವಿಟ್ಟು ಅನ್ಮ್ಯೂಟ್ ಮಾಡಿ. ನೋಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ಹೆಚ್ಚಿನವರು ಇದ್ದೀರಿ, ನಿಮ್ಗೆಲ್ಲ ಮಗು ಆಗಿದೆ. ಮಗು ಆಗುವಾಗ ಅಲ್ಲಿ ಇಮಿಡಿಯೇಟ್ ಕೂದಲು ಬಂದಿದ್ದ ಮಗುವಿಗೆ? ಫುಲ್ ಕೂದಲಿದ್ದ? ಹರೇ ಕೃಷ್ಣ. ಮತ್ತೆ ಮಗುವಿಗೆ ಹಲ್ಲಿತ್ತ? ನಿಮ್ಮ ಮಗುವಿಗೆ ಹುಟ್ಟುವಾಗ? ಓಕೆ. ಮತ್ತೆ ನಿಮ್ಮ ಮಗ ಹೇಗೆ ಹುಟ್ಟಿದಂತ ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟಿದಲ್ಲ, ಬಂದದಲ್ಲ? ಎಸ್, ಓಕೆ. ಅದಕ್ಕೆ ನೋಡಿ, ಯಾರು ಅದು ಬೇರೆ ಕೂಡ ಕೇಳ್ತಾ ಇದ್ದಾರೆ, ಇದು ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ 2 ಕೂಡ ಆಗ್ಬೇಕು ಅವರಿಗೆ. ಓಕೆ, ಆಗ್ಲಿ. ಹೀಗೆ ಅಂತ ಅಂದ್ರೆ ಕೃಷ್ಣ ಹುಟ್ಟಿದ ಹೇಗೆ ಅಂದ್ರೆ ಗರ್ಭದಲ್ಲಿ ಅಲ್ಲ, ಹೃದಯ ಗರ್ಭ. ದಶಮ ಸ್ಕಂದ ಭಾಗವತದಲ್ಲಿ ಉಂಟು ಹೃದಯ ಗರ್ಭ. ಹೇಗೆ? ಫಸ್ಟಿಗೆ ವಸುದೇವನ ಹೃದಯಕ್ಕೆ ಬರುವಂತದ್ದು. ಮತ್ತೆ ಯಾರಾದ್ರೂ ಹಾಗೆ ಹುಟ್ಟಿದಾರ? ಅಲ್ಲಿ ಹೃದಯ ಗರ್ಭ ಇರುವಂತದ್ದು, ಗರ್ಭ ಅಲ್ಲ, ಹೃದಯ ಗರ್ಭ. ವಸುದೇವನ ಹೃದಯಕ್ಕೆ ಬಂದು ಫುಲ್ ಎಫಲ್ಜೆನ್ಸ್ ಆಗ್ತಾನೆ, ಮತ್ತೆ ದೇವಕಿಯರ ಹೃದಯಕ್ಕೆ ಬಂದು ಮತ್ತೆ ಹುಟ್ಟುವಂತ. ಅದು ಕೂಡ ಹೇಗೆ ಹುಟ್ಟುವಂಥದ್ದು? ಶಂಖ ಚಕ್ರ ಗದಾ ಪದ್ಮ. ಯಾರಾದ್ರೂ ಈ ರೀತಿ ಹುಟ್ಟಿದಾರ? ಇಲ್ಲ. ಮತ್ತೆ ಅವ್ರು ಹೇಳುವಂಥದ್ದು, ಈ ರೀತಿ ಬಂದ್ರೆ ಎಲ್ಲರೂ ಜನ ತಪ್ಪು ಹೇಳ್ತಾರೆ, ನೀನು ಮಗು ಆಗುವ ಅಂತ. ಮತ್ತೆ ಕೃಷ್ಣ ಅಲ್ಲಿ ಮಗು ಆಗುವಂಥದ್ದು. ಅದು ಕೂಡ ಎಂತ ನೋಡಿ, ಫುಲ್ ಕೂದಲು ನೋಡಿ, ಕರ್ಲಿ ಹೇರ್ಸ್, ಮತ್ತೆ ಫುಲ್ ಹಲ್ಲು. ಇಲ್ಲ, ಹಲ್ಲು ಉಂಟು. ಯಾರಾದ್ರೂ ಮಗುವಿಗೆ ಹಲ್ಲು ನೋಡಿದ್ದೀರಿ ನೀವು? ಹಾಗೆ ಇವ್ರು ಯಾಕೆ ಈ ರೀತಿ ತಪ್ಪು ಹೇಳ್ತಾರೆ? ಕೃಷ್ಣನನ್ನು ಅಂದ್ರೆ ನಮ್ಮ ಮಗುವನ್ನು ಮತ್ತು ಕೃಷ್ಣನ ಒಂದೇ ರೀತಿ ತರುವಂಥದ್ದು. ಕೃಷ್ಣ ಕೂಡ ಹುಟ್ಟಿದ ನಮ್ಮ ಮಗು? ಇಲ್ಲಪ್ಪ, ಅವ ಸಚ್ಚಿದಾನಂದ ದೇಹದಲ್ಲಿ ಬಂದದ್ದು, ಆಧ್ಯಾತ್ಮಿಕ ದೇಹದಲ್ಲಿ. ಅಲ್ಲಿ ಗೋಲಕದಲ್ಲಿ ಯಾವ ದೇಹದಲ್ಲಿ ಇದ್ದಾನೆ ಅದೇ ದೇಹದಲ್ಲಿ ಬಂದದ್ದು. ಇದನ್ನು ನಾವು ಅರ್ಥ ಮಾಡ್ಬೇಕು. ಇಲ್ಲಿ ನೋಡಿ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ. ನಮ್ಮ ಹೇಗಂದ್ರೆ ನೋಡಿ, ಇದರ ಒಳಗಿರುವಂಥದ್ದು ಮಲ, ಮೂತ್ರ, ಮತ್ತೆ ರಕ್ತ, ಎಲುಬು, ಮತ್ತೆ ಮಾಂಸ. ಇದು ಎಲ್ಲವೂ ಅಂದ್ರೆ ಸ್ಟಿಂಕಿಂಗ್, ಅಂದ್ರೆ ವಾಸನೆ ಬರುವಂಥದ್ದು. ಆದ್ರೆ ಈ ಆಧ್ಯಾತ್ಮಿಕ ದೇಹ ಹಾಗೆ ಅಲ್ಲ, ಅದು ಪರಿಮಳ. ಇದು ನಮ್ಗೆ ಗೊತ್ತಾಗ್ಬೇಕು. ನಾವೆಂತ ಮಾಡ್ತೇವೆ? ನಮ್ದು ಯಾವ ಲೆವೆಲ್ ಉಂಟು ಅದೇ ಲೆವೆಲ್ ಕೃಷ್ಣ ತರುವಂಥದ್ದು. ಇದು ನಮ್ಮ ಮೂರ್ಖತನ. ಅದಕ್ಕೆ ನಾವು ಕರೆಕ್ಟ್ ಆಗಿ ನೋಡಿ, ಈ ಸಂಪ್ರದಾಯದಲ್ಲಿ ನಾವು ಕೇಳದಿದ್ರೆ ನಾವು ಎಂತೆಂತ ಅರ್ಥ ಮಾಡ್ತೇವೆ. ಭಗವದ್ಗೀತೆ ಎಂತ, ಕೃಷ್ಣನ್ ಎಂತ ಹಾಗೆ ನಾವು ಸರಿಯಾಗಿ ಅರ್ಥ ಮಾಡ್ಬೇಕು. ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿಯುಗದಲ್ಲೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಮೂಲ ಆಧ್ಯಾತ್ಮಿಕ ಕೃಷ್ಣನ ಗೋಲೋಕದ ಫಾರ್ಮ್ ಅಲ್ಲಿ ಬರ್ತಾನೆ. ಈಗ ನೋಡಿ, ಈಗ ಭಾಗವತಂ ದಶಮ ಸ್ಕಂದದಲ್ಲಿ ಉಂಟು ಸುತಪ ಮತ್ತೆ ಪೃಶ್ನಿ. ಅವರು 10,000 ವರ್ಷ ತಪಸ್ಸು ಮಾಡ್ತಾರೆ. ನಮ್ಗೆ ಹಾಗೆ ಆ ರೀತಿ ಎಲ್ಲ ಮಾಡ್ಲಿಕ್ಕಿಲ್ಲ. ನಮ್ಗೆ ಸಿಂಪಲ್ ಪ್ರಭುಪಾದ ಹೇಳಿದ್ರು, ನೀವು ಜಪ ಮಾಡಿ ಅಂತ. ಸಿಂಪಲ್ ತಪಸ್ಸು. ನಾವು ಆ ಲೆವೆಲ್ಗೆ ಇಲ್ಲ. ನೋಡಿ, ಅವರು 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಕೃಷ್ಣ ಬಂದ. ಕೃಷ್ಣ ಬಂದು, ಈಗ ಕೆಲವರು ಹೇಳಿದ್ದಾರೆ ನನ್ಗೆ ಕೃಷ್ಣ ದರ್ಶನ ಆಯ್ತು. ಬೋಗಸ್. 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಅವ್ರ ದರ್ಶನ ಆಯ್ತು. ದರ್ಶನ ಆಗಿ ಅವ್ರು ಎಂತ ಕೇಳಿದ್ರು? ಕೃಷ್ಣ ಕೇಳಿದ, ನಿಮ್ಗೆ ಎಂತ ಬೇಕಂತ. ಅದಕ್ಕೆ ಸುತಪ ಮತ್ತೆ ಪ್ರಶ್ನೆ ಹೇಳ್ತಾರೆ, ನನಗೆ ನೀನು ಮಗು ಆಗ್ಬೇಕು. ಕೃಷ್ಣ ಹೇಳ್ತಾನೆ, ಈ ಲೈಫಲ್ಲಿ ಅಲ್ಲ, ನೆಕ್ಸ್ಟ್ ಲೈಫಲ್ಲಿ ಅಲ್ಲ, ಅದರ ನೆಕ್ಸ್ಟ್ ಲೈಫ್. ಆ ಲೈಫಲ್ಲಿ ಸುತಪ ಮತ್ತೆ ಪ್ರಶ್ನೆ, ನೆಕ್ಸ್ಟ್ ಲೈಫಲ್ಲಿ ಅದಿತಿ ಮತ್ತೆ ಕಶ್ಯಪ, ನೆಕ್ಸ್ಟ್ ಲೈಫಲ್ಲಿ ನೀವು ದೇವಕಿ, ಮತ್ತೆ ಅದರ ನೆಕ್ಸ್ಟ್ ಲೈಫ್ ದೇವಕಿ ಮತ್ತೆ ವಸುದೇವ ಆಗ್ತೀರಿ, ಆಗ ನಾನು ಹುಡ್ತೇನೆ.
ಹಾಗಾಗಿ ಮಾಮೂಲಿ ಅಲ್ಲ, ಅವರು ತುಂಬಾ ತಪಸ್ ಮಾಡಿದ್ದಾರೆ ಹುಟ್ಟಬೇಕಿದ್ರೆ. ಆ ಕೃಷ್ಣ ಸುಲಭದಲ್ಲಿ ಸಿಗುವುದಿಲ್ಲ, ನಾವು ಸ್ವಲ್ಪ ತಪಸ್ ಮಾಡಬೇಕು. ತಪಸ್ ಅಂದ್ರೆ ಅಂತ ಕಲಿಯುಗಕ್ಕೆ ಜಪ ಮಾಡುವಂಥದ್ದು, ಕೀರ್ತನ ಮಾಡುವಂಥದ್ದು. ಹಾಗಾಗಿ ಇದು ನಮಗೆ ತಿಳಿದಿರಬೇಕು. ಎಸ್, ಕೃಷ್ಣ ಯಾವಾಗ ಕಾಣಿಸಿಕೊಳ್ಳುತ್ತಾನೆ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತ ವಂಶಜನಾದ ಅರ್ಜುನನೇ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿ ಆಗುತ್ತದೋ ಮತ್ತು ಅಧರ್ಮ ಹೆಚ್ಚುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತಾನೆ. ತುಂಬಾ ಮಂದಿ ನನಗೆ ಈ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಈಗೆಲ್ಲ ಅಧರ್ಮ ಉಂಟು, ಕೃಷ್ಣ ಯಾಕೆ ಬರುವುದಿಲ್ಲ? ಕೃಷ್ಣ ಹೇಳಿದ್ದಾನೆ 7ನೇ ಶ್ಲೋಕದಲ್ಲಿ, 4ನೇ ಅಧ್ಯಾಯ 7ನೇ ಶ್ಲೋಕ. ಯಾಕೆ ಬರುವುದಿಲ್ಲ ಅವು? ನೋಡಿ, ಕೃಷ್ಣ ನೀವು ಕರೆದಾಗೆ ಬರುವುದಲ್ಲ. ಈಗ ಶಾಸ್ತ್ರದಲ್ಲಿ ವೇದವ್ಯಾಸರು ಭಾಗವತಂ ಬರೆಯುವಾಗ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಂತ ಅಂದ್ರೆ ಅವ್ರು ಬರೆಯುವಾಗ ಅಂದ್ರೆ ಕಲಿಯುಗ ಸ್ಟಾರ್ಟ್ ಆಗಿ 2,500 ವರ್ಷದಲ್ಲಿ ಬುದ್ಧ ಬರ್ತಾನೆ ಅಂತ ಹಾಗೆ ಬಂದಿದ್ದಾರೆ. ಬುದ್ಧ ಇನ್ಕಾರ್ನೇಷನ್. ಮತ್ತೆ ಕಲಿಯುಗ ಸ್ಟಾರ್ಟ್ ಆಗಿ 4,500 ವರ್ಷದ ನಂತರ ಚೈತನ್ಯ ಮಹಾಪ್ರಭು ಬರ್ತಾರೆ, ಅವ್ರು ಕೃಷ್ಣನೇ ಬಂದಿದ್ದಾರೆ. ಈ ಕಲಿಯುಗದ ಎಂಡಲ್ಲಿ ಅಂದ್ರೆ ಕಲಿಯುಗ ಎಂಡ್ ಮತ್ತೆ ಈ ಸತ್ಯಯುಗ ಸ್ಟಾರ್ಟ್ ಆಗುವಾಗ ಆಗ ಕಲ್ಕಿ ಬರ್ತಾನೆ ಅಂತ ಉಂಟು, ಆಗ ಬರ್ತಾನೆ. ನಮ್ಮ ಪ್ರಕಾರ ಅಲ್ಲ. ಈಗ ಕೆಲವರು ಹೆಚ್ಚಿನವರು ಕೃಷ್ಣ ಬರ್ಬೇಕಲ್ಲ, ಅಧರ್ಮ ಜಾಸ್ತಿ ಆಗಿದೆ, ಯಾಕೆ ಬರುವುದಿಲ್ಲ? ನೋಡಿ, ನಿಮ್ಮ ಅಂದ್ರೆ ಮನೆಯ ಕೆಲಸದವಲ್ಲ ಕೃಷ್ಣ, ನೀವು ಹೇಳಿದಾಗೆ ಬರ್ಲಿಕ್ಕೆ. ಅವು ಉಲ್ಲೇಖ ಮಾಡಿದಾನೆ, ಹಾಗೆ ಬರ್ತಾನೆ. ಹೆಚ್ಚಿನವರಿಗೆ ಒಂದು ಅಭ್ಯಾಸ ಉಂಟು, ಈಗ ಅಧರ್ಮ ಕೃಷ್ಣ ಯಾಕೆ ಬರುದು, ಆಗ ನಿಮ್ಮ ಕೃಷ್ಣ ಇಲ್ಲ ಈ ರೀತಿ ಹೇಳ್ತಾರೆ. ಅಂದ್ರೆ ಹೇಗಂದ್ರೆ ಅವನಿಗೆ ಕಾಣುವುದಿಲ್ಲ. ಈಗ ಕೆಲವರು ಕುರುಡನವರಿದ್ದಾರೆ, ಅವರೆಂತ ಹೇಳುದಂದ್ರೆ ಎಲ್ಲವೂ ಕತ್ತಲ್ಲ ಅಂತ ಹೇಳ್ತಾರೆ. ಫಾಲ್ಟ್ ಯಾರಿಗೆ? ಅವನ ಕಣ್ಣಿನ ಪ್ರಾಬ್ಲಮ್, ಅವನಿಗೆ ಕಾಣುವುದಿಲ್ಲ, ಅದು ಕತ್ತಲೆ ಅಂತ. ಇದು ತುಂಬಾ ದೊಡ್ಡ ಸಮಸ್ಯೆ. ಹಾಗೆ ಕೃಷ್ಣ ಕೂಡ ಹೇಳುವಂಥದ್ದು, ಯಾವಾಗ ಅಧರ್ಮ ಅವನತಿ ಆಗುತ್ತೋ ಧರ್ಮದ ಅವನತಿ ಆಗುತ್ತದೋ ಅಧರ್ಮ ಹೆಚ್ಚುತ್ತೋ ಆಗ ಸ್ವಯಂ ಅವತಾರ ಮಾಡುತ್ತೆ. ನೋಡಿ, ಇಲ್ಲಿ ಇದು ವಸುದೇವ ಮತ್ತೆ ಇದು ದೇವಕಿ, ಇದು ಕಂಸ ಇಬ್ಬರನ್ನು ಕರ್ಕೊಂಡು ಹೋಗುವಂಥದ್ದು. ದೇವಕಿ ತಂಗಿ ಕರ್ಕೊಂಡು ಹೋಗುವಾಗ ಮೇಲೆ ಆಕಾಶದಿಂದ ಒಂದು ಧ್ವನಿ ಬರ್ತದೆ, ಏ ಕಂಸ, ನಿನ್ನ ತಂಗಿ ದೇವಕಿಯ 8ನೇ ಮಗು ನಿನ್ನನ್ನು ಕೊಲ್ತದೆ. ಈ ರೀತಿ ಬರ್ತದೆ ಅವನಿಗೆ. ಇಮಿಡಿಯೇಟ್ ಅವ ಎಂತ ಮಾಡ್ತಾನೆ? ಖಡ್ಗ ತೆಗಿತಾನೆ, ದೇವಕಿಯನ್ನು ಕೊಲ್ಲಿಗೆ ಹೋಗ್ತಾನೆ. ಪ್ರಭುಪಾದ ಹೇಳ್ತಾರೆ, ಇದು ತಮೋಗುಣ ಮತ್ತೆ ರಜೋಗುಣದ ವ್ಯಕ್ತಿಗಳ ಲಕ್ಷಣ. ಇಮಿಡಿಯೇಟ್ ಅಂತ ಅವ್ರಿಗೆ ಸಿಟ್ಟು ಬರ್ತದೆ. ಅಲ್ಲಿ ವಸುದೇವ ನಿಲ್ಲಿಸ್ತಾನೆ, ನೋಡಿ ಇಲ್ಲಿ ನೀವು ಕಾಣ್ಬೋದು. ಆಗವ ಖಡ್ಗವನು ವಸುದೇವನ ಕುತ್ತಿಗೆಗೆ ಇಡ್ತಾನೆ. ಈಗ ಪ್ರಭುಪಾದ ಹೇಳ್ತಾರೆ, ಯಾರಾದರೂ ಖಡ್ಗವನ್ನು ನಮ್ಮ ಕುತ್ತಿಗೆ ಇಟ್ರೆ ನಾವು ಅಲ್ಲಿ ಮಲ ಮಾಡ್ತೇವೆ, ಮೂತ್ರ ಮಾಡ್ತೇವೆ ಹೆದರಿ. ಆದ್ರೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ವಸುದೇವ ಶುದ್ಧ ಭಕ್ತ, ಪ್ರಭುಪಾದವನ ಕ್ವಾಲಿಟಿಯನ್ನು ಮೆಚ್ಚುತ್ತಾರೆ. ಪ್ರಭುಪಾದ ಹೇಳ್ತಾರೆ, ಭಕ್ತರಲ್ಲಿ ಅಂದ್ರೆ ಕೃಷ್ಣ ತುಂಬಾ ಆಕ್ಟಿವ್ ಆಗಿದ್ದಾನೆ. ಯಾವ ಮೂಮೆಂಟ್ಗೆ ಎಂತ ಮಾತಾಡ್ಬೇಕು ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಇಮಿಡಿಯೇಟ್ ಅವ್ರು ಹೇಳಿದ್ರು ಕಂಸನಿಗೆ, ನಿನ್ಗೆ ಬೇಕಾದ ಮಗು ಅಲ್ಲ, ಮಗು ಕೊಡ್ತೇನೆ. ಕಂಸ ಖಡ್ಗವನ್ನು ಕೆಳಗೆ ಹಾಕಿದ. ಹಾಗೆ ಪ್ರಭುಪಾದ ಹೇಳ್ತಾರೆ, ಇದು ವ್ಯತ್ಯಾಸ ನೋಡಿ, ಭಕ್ತನಿಗೆ ಮತ್ತೆ ಅಭಕ್ತನಿಗೆ ವ್ಯತ್ಯಾಸ ಇದು. ಭಕ್ತನಲ್ಲಿ ಪರಮಾತ್ಮ ಇದ್ದಾನೆ, ಅಭಕ್ತನಲ್ಲಿ ಕೂಡ ಇದ್ದಾನೆ. ಆದ್ರೆ ಅಭಕ್ತನಲ್ಲಿ ಪರಮಾತ್ಮ ಮಲಗಿದ ಪೊಸಿಷನ್ ಅಲ್ಲಿ ಇದ್ದಾನೆ, ಭಕ್ತನಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾನೆ. ಇಮಿಡಿಯೇಟ್ ಎಂತ ಮಾತಾಡ್ಬೇಕು ಗೊತ್ತುಂಟು ಅವನಿಗೆ, ನಿನಗೆ ಮಗು ಬೇಕಲ್ಲ, ಮಗು ಕೊಡ್ತೇನೆ, ಖಡ್ಗ ಕೆಳಗೆ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಕಾನ್ಶಿಯಸ್ನೆಸ್ ಮೀನ್ಸ್ ಇಟ್ ಈಸ್ ಫಾರ್ ಇಂಟೆಲಿಜೆನ್ಸ್ ಪೀಪಲ್, ಬುದ್ಧಿವಂತರಿಗೆ. ಹಾಗೆ ನಾವು ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಎಂತ ಆಗ್ತದೆ? ನಮ್ಮ ಬುದ್ಧಿ ಚುರುಕಾಗ್ತದೆ. ಈಗೆಂತಾಗಿದೆ? ಈಗ ನಾವು ಮಲಗಿದ ಪೊಸಿಷನ್ ಅಲ್ಲಿ ಇದ್ದೇವೆ, ಈಗ ನಾವು ಆಕ್ಟಿವ್ ಇಲ್ಲ. ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನಾವು ಆಕ್ಟಿವ್ ಆಗ್ತೇವೆ. ಕೃಷ್ಣ ಏಕೆ ಕಾಣಿಸಿಕೊಳ್ಳುತ್ತಾನೆ? ಎಸ್, ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳ
ತತ್ವಗಳನ್ನು ಮತ್ತೆ ಸ್ಥಾಪಿಸುವಾಗಿಯೂ ನಾನು ಪ್ರತಿಯೋಗದಲ್ಲಿ ಅವತರಿಸಿದೆ. ಈಗ ನಾನು ಲಾಸ್ಟ್ 2020 ಜುಲೈಯಲ್ಲಿ ನನ್ನ ಕ್ಲಾಸಿಗೆ ಒಂದು ಹೆಂಗಸು ಬಂದಿದ್ರು. 4 ದಿವಸ ಈ ಕ್ಲಾಸ್ ಆದಮೇಲೆ 5ನೇ ದಿವಸ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿ ಕೂಗಿದ್ರು. ನನಗೆ ಯಾಕೆ ಕೂಗ್ತಾ ಇದ್ದೀರಿ? ಅಲ್ಲ, ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಸಜ್ಜನ ರಕ್ಷಿಸೋದಕ್ಕಾಗಿ ದುಷ್ಟನ ನಾಶ ಮಾಡೋದಕ್ಕಾಗಿ. ನೋಡಿ, ನಾನು ಒಮ್ಮೆ ಕೂಡ ನಾನು ಬೇಡದು ಮಾಡಲಿಲ್ಲ. ಸಣ್ಣದಿಂದ ನನ್ನ ಮನೆಯಲ್ಲಿ 3 ಕೊರೋನಾದಲ್ಲಿ ತೀರಿ ಹೋದ್ರು, ಎದಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾ ಹೇಳಿದೆ, ನೋಡಿ ಹೇಗೆ ಅಂದ್ರೆ, ಕೃಷ್ಣ ಬರುವಂತಹದ್ದು ಯಾರನ್ನು ರಕ್ಷಣೆ ಮಾಡಲಿಕ್ಕೆ? ಸಜ್ಜನರು, ಅಂದ್ರೆ ಕೃಷ್ಣನ ಶುದ್ಧ ಭಕ್ತರನ್ನು. ನಮ್ಮಂತವ್ರನ್ನ ನಾವು ಶುದ್ಧ ಭಕ್ತರಾಗ್ಲಿಲ್ಲ, ಆದ್ರೂ ಕೂಡ ಸಣ್ಣದಿಂದ ಭಕ್ತಿ ಮಾಡ್ತಾ ಇದ್ದೇನೆ. ನಾನು ಒಮ್ಮೆ ಕೂಡ ಇದು ಮಾಡಲಿಲ್ಲ, ಹಾಗೆ ಹೀಗೆ ಹೇಳಿ. ಅಂದ್ರೆ ಜನ ಎಣಿಸುವಂಥದ್ದು ಅವರು ಶುದ್ಧ ಭಕ್ತರ ಅಂತ ಇಲ್ಲ. ಈಗ ಪ್ರಹ್ಲಾದ್ ಮಹಾರಾಜ್ ಶುದ್ಧ ಭಕ್ತರು, ನರಸಿಂಹ ಬಂದ. ಈಗ ಪ್ರಭುಪಾದ್ ಶುದ್ಧ ಭಕ್ತರು. ಪ್ರಭುಪಾದ್ ಈ ಶಿಪ್ಪಲ್ಲಿ ಹೋಗುವಾಗ, ಕಾರ್ಗೋ ಶಿಪ್ಪಲ್ಲಿ 2 ಬಾರಿ ಹೃದಯಘಾತವಾಯಿತು. ಕೃಷ್ಣನ ಎಲ್ಲ ಇನ್ಕರ್ನೇಷನ್ ಬಂದು ಪ್ರಭುಪಾದನ ರಕ್ಷಣೆ ಮಾಡಿದ್ರು. ಶುದ್ಧ ಭಕ್ತರಿಗೆ ಬರ್ತಾರೆ, ನಮ್ಗೆ ಇಲ್ಲ. ನಾವು ಶುದ್ಧ ಭಕ್ತರಾಗ್ಬೇಕು, ಅದು ನಾವು ಕೂಗ್ತೇವೆ ಕೃಷ್ಣ ಬರ್ಬೇಕಂತ. ಇಲ್ಲ, ನಾವು ಭಕ್ತಿಯಲ್ಲಿ ಉನ್ನತ ಮಟ್ಟದ ಲೆವೆಲ್ ಬಂದ ಮೇಲೆ ಮತ್ತೆ ಕರೆಯುವಾಗ ಬರ್ತಾನೆ, ಈಗ ಬರುವುದಿಲ್ಲ. ಯಾಕಂದ್ರೆ ಈಗ ಕೃಷ್ಣ ಬ್ಯುಸಿ ಇದ್ದಾನೆ, ಅಲ್ಲಿ ಕೃಷ್ಣನ ಭಕ್ತರ ಜೊತೆ ಆಡ್ತಾ. ಹಾಗೆ ಈ ಪಾಯಿಂಟ್ ನಾವು ತುಂಬಾ ಮುಖ್ಯ. ಕೃಷ್ಣ ಬರುವಂತದ್ದು ಸಜ್ಜನ ರಕ್ಷಿತಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡೋದಕ್ಕಾಗಿಯೂ ಧರ್ಮ ತತ್ವಗಳನ್ನು ಮತ್ತೆ ಸಾಧಿಸೋದಾಗಿಯೂ ನಾನು ಪ್ರತಿಯೋಗದಲ್ಲಿ ಅವತರಿಸ್ತೇನೆ. ಈಗ ಕೆಲವರು ಹೇಳುವಂತದ್ದು, ಕೃಷ್ಣ ಈ ದ್ವಾಪರ ಯುಗದಲ್ಲಿ ಬಂದದ್ದು ಈ ಪೂತನಿ, ಅಗಾಸುರ ಇವರನ್ನೆಲ್ಲ ಕೊಲ್ಲಿಕ್ಕೆ ಅಂತ ಹೇಳ್ತಾರೆ ಹೆಚ್ಚಿನವರು, ಈ ರಾಕ್ಷಸನನ್ನು ಕೊಲ್ಲಿಗೆ. ಸಾರಿ ಸರ್, ಕೃಷ್ಣ ಬಂದದ್ದು ಈ ರಾಕ್ಷಸನ ಕೊಲ್ಲಿಕ್ಕೆ ಅಲ್ಲ, ಕಂಸನನ್ನು ಕೊಲ್ಲಿಕ್ಕೆ ಹಾಗೆಲ್ಲ ಹೇಳ್ತಾರೆ. ಇಲ್ಲ, ಸಾರಿ, ಕೃಷ್ಣ ಬರುವಂತದ್ದು ಭಕ್ತರ ಕೂಗಿಗೆ ಬರುವಂಥದ್ದು, ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ. ಹಾಗೆ ಬರುವಾಗ ದುಷ್ಟರನ್ನು ಕೊಲ್ತಾನೆ. ಆದ್ರೆ ಅವನ ಮೇನ್ ಬಿಸ್ನೆಸ್ ಅದಲ್ಲ. ಈಗ ನಮಗೆ ಒಂದು ಉದಾಹರಣೆ ಕೊಡ್ತೇನೆ. ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅವ್ರದ್ದು ಈಗ ಯಾರಾದ್ರೂ ಕ್ಲೋಸ್ ಫ್ರೆಂಡ್ ಇದ್ದಾನೆ ಭಾವಿಸಲ್ಲಿ ಮಂಗಳೂರಲ್ಲಿ, ಅವನು ದೊಡ್ಡ ಒಂದು ಫ್ಯಾಕ್ಟ್ರಿ ಮಾಡಿದ. ಅವರಿಗೆ ಫೋನ್ ಮಾಡ್ತಾನೆ, ನೀವು ಈಗ ನಾಡಿದ್ದು ಇನಾಗ್ರೇಷನ್ ಬನ್ನಿ ಅಂತ. ಆಗ ಅವ್ರು ಹೇಳ್ತಾರೆ, ಓಕೆ ನಾನು ಬರ್ತೇನೆ ನಾನು. ಆದರೆ ಅದಕ್ಕೆ ಪ್ರೋಟೋಕಾಲ್ ಉಂಟು. ಪ್ರೋಟೋಕಾಲ್ ಅಂದ್ರೆ ಎಲ್ಲ ಫಸ್ಟ್ಗೆ ಪೂರ್ವ ತಯಾರಿ ಆಗಬೇಕು, ಮತ್ತೆ ಬರುವಂಥದ್ದು. ಮತ್ತೆ ಕಡೆಗೆ ಅವರೊಬ್ಬ ಗೆಳೆಯ ಹೇಳ್ತಾನೆ, ನಾನು ಕೂಡ ಒಂದು ಫ್ಯಾಕ್ಟ್ರಿ ಮಾಡಿದ್ದೇನೆ. ಯಾರು ಕರೆದಿದ್ದಾನೆ ಮೋದಿಯನ್ನು, ಅವನ ಗೆಳೆಯ ಹೇಳ್ತಾನೆ, ಹೇಗೂ ನಿನ್ನ ಫ್ಯಾಕ್ಟ್ರಿ ಕರೆದಿದ್ಯಾ, ನನ್ನ ಫ್ಯಾಕ್ಟ್ರಿಗಳು ಕರಿ. ಆಗ ಅವ ಹೇಳ್ತಾನೆ, ಆಯ್ತಪ್ಪ ನಾನು ಟ್ರೈ ಮಾಡ್ತೇನೆ. ಹಾಗೆ ಮೋದಿಗೆ ಫೋನ್ ಮಾಡ್ತಾನೆ, ಹೀಗೆ ನನ್ನ ಫ್ಯಾಕ್ಟ್ರಿ ಬರುವುದು ಇದಾಗಿದೆ, ಇಲ್ಲಿ ಹತ್ತಿರದ ಇನ್ನೊಂದು ಫ್ಯಾಕ್ಟ್ರಿ ಉಂಟು, ಅದನ್ನು ಕೂಡ ಒಂದು ಇನಾಗ್ರೇಷನ್ ಮಾಡಿ. ಮೋದಿ ಹೇಳ್ತಾರೆ, ಓಕೆ ಆಯ್ತಪ್ಪ ಅಂತ. ಆಕ್ಚುಲಿ ಅವ್ರು ಬಂದದ್ದು ಯಾಕೆ? ಈ ಉದ್ದೇಶಕ್ಕೆ. ಹಾಗೆ ಇನ್ನೊಂದು ಫ್ಯಾಕ್ಟ್ರಿ ಕೂಡ ಮಾಡಿದ್ದಾರೆ. ಅದೇ ರೀತಿ ಕೃಷ್ಣ ಬರುವಂತದ್ದು ಸಜ್ಜನರ ರಕ್ಷಿಸೋದಕ್ಕಾಗಿ, ದುಷ್ಟರ ನಾಶ ಮಾಡುವುದು ಅವನ ಕೆಲಸ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಕೃಷ್ಣನ ಎಷ್ಟೋ ದೂತರಿದ್ದಾರೆ ಅಂತೆ, ಅಂದ್ರೆ ಅವನ ಸರ್ವೆಂಟ್ಸ್, ಅವ್ರು ಮಾಡ್ತಾರೆ ಈ ದುಷ್ಟರ ನಾಶ. ಅವು ಬರ್ಬೇಕಂತಿಲ್ಲ, ಅದೇ ಬರುವಾಗ ಮಾಡ್ತಾನೆ ಅಷ್ಟೇ. ಈ ಶ್ಲೋಕ ತುಂಬಾ ಮುಖ್ಯ. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಜನರಿಗೆಲ್ಲರಿಗೂ ಇದು ಪ್ರಯೋಜನ ಬೇಕು. ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, 10 ಲಕ್ಷ ಮಾಡ್ತೇನೆ, ಯಾವಾಗ ಡಬಲ್ ಆಗ್ತದೆ? 1 ವರ್ಷದಲ್ಲಿ ಡಬಲ್ ಆಗ್ತದೆ? ಈ ರೀತಿ ಜನರಿಗೆ ಹೇಳ್ತಾರೆ. ಅಂದ್ರೆ ಜನರಿಗೆಲ್ಲ ಪ್ರಯೋಜನ ಬೇಕು. ಸಂಬಂಧ, ಅಭಿದಯ, ಪ್ರಯೋಜನ. ಸಂಬಂಧ ಬೆಳೆಸುವಂಥದ್ದು, ಅಭಿದಯ ರೆಸಿಪ್ರೊಕೇಶನ್, ಪ್ರಯೋಜನ ಇಂಥ ಪ್ರಯೋಜನ. ಹಾಗಾಗಿ ಸಂಬಂಧ, ಕೃಷ್ಣನಿಗೆ ನಾವು ಸಂಬಂಧ ಬೆಳೆಸಬೇಕು. ಅಭಿದಯ ಅಂದ್ರೆ ಕೃಷ್ಣನ ಬಗ್ಗೆ ನಾವು ಕೇಳಬೇಕು, ಜಪ ಮಾಡಬೇಕು, ಇದು ಅಭಿದಯ. ಇದ್ರ ಏನ್ ಪ್ರಯೋಜನ? ಕೃಷ್ಣ ಪ್ರೇಮ ಸಿಗ್ತದೆ. ಹಾಗಾಗಿ ಎಲ್ಲಿ ಕೂಡ ಹೇಳುವಂತದ್ದು, ಜನ್ಮ ಕರ್ಮಜ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ ತ್ಯಕ್ತ್ವಾ ದೇಹಾಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವರು. ಯಥಾರ್ಥ ಅಂದ್ರೆ ಆಸ್ ಇಟ್ ಈಸ್, ಚೇಂಜಸ್ ಇಲ್ಲ. ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ. ನೋಡಿ, ಮತ್ತೆ ಅವರು ಹುಟ್ಟುವುದಿಲ್ಲ ಈ ಭೌತಿಕ ಜಗತ್ತಿನಲ್ಲಿ.
ನಮ್ಮ ಕರ್ಮಾನುಸಾರ ನಾವು ಈಗ ಕೃಷ್ಣವಾಗಿ ತಗೊಳ್ಳದಿದ್ರೆ ಅಂದ್ರೆ ನೆಕ್ಸ್ಟ್ ಲೈಫ್ ನಮ್ಗೆ ಮನುಷ್ಯ ಕೂಡ ಸಿಗ್ಬೋದು, ಪ್ರಾಣಿ ಕೂಡ ಆಗ್ಬೋದು, ಪಕ್ಷಿ ಕೂಡ ಆಗ್ಬೋದು, ಇರುವೆ ಕೂಡ ಆಗ್ಬೋದು, ಮರ ಕೂಡ ಆಗ್ಬೋದು, ಮೀನು ಕೂಡ ಆಗ್ಬೋದು, ಯಾವ್ದು ಕೂಡ ಆಗ್ಬೋದು. ಆದ್ರೆ ಇಲ್ಲಿ ನೋಡಿ ನಮ್ಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂದ್ರೆ ಆಫರ್. ಕೆಲವೊಮ್ಮೆ ಈ ಶಾಪ್ ಅಲ್ಲೆಲ್ಲ ಹಾಕ್ತಾರೆ ಬೈ 2 get 2 free. ಆಗ ನಮ್ಗೆ ಅಟ್ರಾಕ್ಷನ್ ಆಗ್ತದೆ, ನಾವು ಇಮಿಡಿಯೇಟ್ ಹೋಗ್ತೇವೆ. ಅಂದ್ರೆ ತಂದೆ ತಾಯಿ ಮಕ್ಕಳಿಗೆ ಯಾವಾಗಲೂ ಬೇಕಿದ್ರು ತೆಗೆಯುವಂತ ಆಸೆ ಇರ್ತದೆ. ಅಂದ್ರೆ ತಂದೆ ತಾಯಿ ಹಣ ಕೊಡುವಂತ ತಂದೆ ತಾಯಿ ಅಲ್ಲ, ಆಗ ಅವ್ರು ಯೋಚನೆ ಮಾಡ್ತಾರೆ ಈ ರೀತಿ ಆಫರ್ ಇರುವಾಗ ಹೋಗುವ ಅಂತ. ಆಗ ನಾವು ರಪ್ಪ ಹೋಗ್ತೇವೆ. ಇಲ್ಲಿ ಒಂದು ಆಫರ್ ಉಂಟು. ಎಂತ ಆಫರ್? ಕೃಷ್ಣವನ್ನು ಯಥಾರ್ಥವಾಗಿ ತಿಳಿದುಕೊಂಡ್ರೆ ದೇಹ ತ್ಯಾಗ ಮಾಡಿದ ಮೇಲೆ ಈ ಐಕ್ಯತೆಯನ್ನು ಹುಟ್ಟುವುದಿಲ್ಲ. ನೋಡಿ, ಹುಟ್ಟು ಇಲ್ಲದಂದ್ರೆ ನಮಗೆ ಸಾವು ಇಲ್ಲ, ರೋಗ ಕೂಡ ಇಲ್ಲ, ಮತ್ತೆ ಓಲ್ಡ್ ಏಜ್ ಕೂಡ ಇಲ್ಲ. ಆಕ್ಚುಲಿ ಇದು ನಮಗೆ ದೊಡ್ಡ ಸಮಸ್ಯೆ. ಯಾವುದು? ಓಲ್ಡ್ ಏಜ್ ಆಗುವಂಥದ್ದು. ಎಲ್ಲ ಬಾಡಿ ಪೇನ್ ಆಗ್ತದೆ ಓಲ್ಡ್ ಏಜ್ ಅಲ್ಲಿ. ಮತ್ತೆ ರೋಗ, ಒಂದು ಬೇವು ಬಿಟ್ಟು ಇನ್ನೊಂದು ರೋಗ ಬರ್ತದೆ, ಮತ್ತೆ ಮರಣ, ಸಾವು. ಹಾಗಾಗಿ ಹುಟ್ಟಿಲ್ಲ ಅಂದ್ರೆ ಇದು ಕೂಡ ಇಲ್ಲ. ಮತ್ತೆ ಲಾಸ್ಟ್ ನೋಡಿ, ಅವ್ರು ನನ್ನ ನಿತ್ಯ ನಿವಾಸಕ್ಕೆ ಬರ್ತಾರೆ ಅಂದ್ರೆ ಕೃಷ್ಣನ ಧಾಮಕ್ಕೆ ನಾವು ಹೋಗ್ತೇವೆ, ವೈಕುಂಠಕ್ಕೆ ಹೋಗ್ಬೋದು. ಹಾಗೆ ನಾವು ಇದನ್ನು ತಿಳಿಬೇಕು. ಎಸ್, ಕೃಷ್ಣನನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ? ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶಿತ ಭವೋ ಜ್ಞಾನ ತಪಸ ಭೂತಮದ್ಭಾವಮಾಗತ. ಭಯ ರಾಗ ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ, ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮ ಪಡೆದಿದ್ದಾರೆ. ಈ ಮೂರನ್ನು ನಾವು ಬಿಡ್ಬೇಕು. ಯಾವ್ದು? ಭಯ ಅಂದ್ರೆ ನಾವು ಸಾಯಲು ಸಿದ್ಧರಿರಬೇಕು. ಈಗ ಸಾವು ಬಂದ್ರೆ ನಾವು ಸಿದ್ಧರಿರ್ಬೇಕು. ನಾವು ಸಿದ್ಧರಿಲ್ಲ, ನಾವು ಸಾಯಲು ಸಿದ್ಧ ಇಲ್ಲ. ನಮ್ಗೆ ತುಂಬಾ ರೆಸ್ಪಾನ್ಸಿಬಲ್ ಉಂಟು. ಅಂದ್ರೆ ಮಕ್ಕಳು, ಗಂಡ, ತಂದೆ ತಾಯಿ, ಇದೆಲ್ಲ ನಮ್ಗೆ ಈಗ ಅಂದ್ರೆ ನಾವೀಗ ಸತ್ತರೆ ಮತ್ತೆ ಅವರನ್ನು ಯಾರು ನೋಡುದು? ನಮ್ಗೀಗ ಇದುಂಟು. ಹಾಗಾಗಿ ನಾವು ಭಯದಿಂದ ಹೊರಗೆ ಬರಬೇಕು, ನಾವು ಅಭಯ ಆಗ್ಬೇಕು. ಹೇಗೆಂದ್ರೆ ಪ್ರಹ್ಲಾದ್ ಮಹಾರಾಜ್ ನೋಡಿ, ಹಿರಣ್ಯಕಶಿಪು ಎಂತ ಮಾಡಿದ? ಬೆಂಕಿಯಲ್ಲಿ ಹಾಕ್ಲಿಕ್ಕೆ ನೋಡಿದ, ಸಾಯಲಿಲ್ಲ. ನೀರಿನಲ್ಲಿ ಹಾಕ್ಲಿಕ್ಕೆ ನೋಡಿದ, ಸಾಯಲಿಲ್ಲ. ಬೆಟ್ಟದಿಂದ ಕೆಳಗೆ ಹಾಕ್ಲಿಕ್ಕೆ ನೋಡಿದ, ಸಾಯಲಿಲ್ಲ. ಹಾವಿನಿಂದ ಸಾಯಿಸ್ಲಿಕ್ಕೆ ನೋಡಿದ, ಸಾಯಲಿಲ್ಲ. ಆನೆಯಿಂದ ತುಳಿಲಿಕ್ಕೆ ನೋಡಿದ, ಸಾಯಲಿಲ್ಲ. ಯಾಕೆ? ಅವರು ಅಭಯ ಸ್ಟೇಜ್ ಅಲ್ಲಿ ಇದ್ದಾರೆ. ಟೋಟಲಿ ಕೃಷ್ಣನ ಅಂದ್ರೆ ಬರ್ಲಿ, ಸಾವು ಬರ್ಲಿ, ಕೃಷ್ಣ ಇಚ್ಛೆ ಇದ್ರೆ ಬರ್ಲಿ, ನಾವು ಈ ಸ್ಟೇಜ್ಗೆ ಬರ್ಬೇಕು. ಅಭಯ. ರಾಗ, ಅಟ್ಯಾಚ್ಮೆಂಟ್. ನಾವು ಅಟ್ಯಾಚ್ ಆಗಿದ್ದೇವೆ. ಯಾರಿಗೆ? ತುಂಬಾ ಮಂದಿ ಬೇರೆ ಬೇರೆ ವಿಷಯದಲ್ಲಿ ಇಂದ್ರಿಯ ಸುಖದಲ್ಲಿ ನಾವು ಅಟ್ಯಾಚ್ ಆಗಿದ್ದೇವೆ. ನಾನು ನನ್ನದು, ನಾನು ನನ್ನದು. ಆಕ್ಚುಲಿ ಎಲ್ಲವೂ ಕೃಷ್ಣದು, ನಾನು ನನ್ನದು ಅಲ್ಲ. ಅದು ನಾವು ಎಂತ? ಎಸ್, ನನ್ನ ತಂದೆ, ನನ್ನ ತಾಯಿ, ನನ್ನ ಗಂಡ, ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಕ್ಕ, ನನ್ನ ಮಗಳು, ನನ್ನ ಮಗ, ಇದೆಲ್ಲವೂ ಅಟ್ಯಾಚ್ಮೆಂಟ್. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಅಟ್ಯಾಚ್ಮೆಂಟ್ ಇರಬಾರ್ದು, ಅಫೆಕ್ಷನ್ ಇರಬೇಕು. ಹೇಗಂದ್ರೆ ನೋಡಿ, ಇದಕ್ಕೊಂದು ಉದಾಹರಣೆ ಕೊಡ್ತೇನೆ. ವಿದುರ ಧೃತರಾಷ್ಟ್ರನ ತಮ್ಮ. ವಿದುರನಿಗೆ ಅಂದ್ರೆ ತಮ್ಮ ಅಂದ್ರೆ ಅವನ ಚಿಕ್ಕಮ್ಮನ ಮಗ. ವಿದುರನಿಗೆ ಧೃತರಾಷ್ಟ್ರನ ಮೇಲೆ ಅಫೆಕ್ಷನ್ ಇತ್ತು, ಅಟ್ಯಾಚ್ಮೆಂಟ್ ಇರಲಿಲ್ಲ. ಆದ್ರೆ ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲೆ ಅಟ್ಯಾಚ್ಮೆಂಟ್ ಇತ್ತು, ರಾಗ. ಅಟ್ಯಾಚ್ಮೆಂಟ್ ಅಂದ್ರೆ ರಾಗ. ಅಟ್ಯಾಚ್ಮೆಂಟ್ ತುಂಬಾ ಡೇಂಜರಸ್. ನಾವು ಅಫೆಕ್ಷನ್ ಇಡ್ಬೇಕು, ಅಟ್ಯಾಚ್ಮೆಂಟ್ ಕೃಷ್ಣಲ್ಲಿ ಇಡ್ಬೇಕು. ಅಫೆಕ್ಷನ್ ಅಂದ್ರೆ ಈಗ ಎಸ್, ನನ್ನ ಮಗಳು, ನನ್ನ ಮಗ, ನನ್ನ ತಂದೆ, ನನ್ನ ತಾಯಿ, ನನ್ನ ಗಂಡ, ನನ್ನ ಅಣ್ಣ, ನನ್ನ ಅಕ್ಕ, ಇದು ಅಫೆಕ್ಷನ್. ಹಾಗಾಗಿ ಶಾಸ್ತ್ರ ಹೇಳುವಂಥದ್ದು ಅಫೆಕ್ಷನ್ ಇಡಬೇಕು, ಅಟ್ಯಾಚ್ಮೆಂಟ್ ಬೇರೆ ಯಾರ ಹತ್ರ ಇಲ್ಲ, ಕೃಷ್ಣನಲ್ಲಿ ಅಟ್ಯಾಚ್ಮೆಂಟ್ ಇಡಬೇಕು. ಭಯ, ರಾಗ, ಕ್ರೋಧಗಳನ್ನು, ಕ್ರೋಧ ಇದು ಮೂಗಿನ ತುದಿಯಲ್ಲಿ ನಮಗೆ ಬರ್ತದೆ ಕ್ರೋಧ. ಯಾಕೆಂದ್ರೆ ಕಾಮ ಇದ್ದಲ್ಲಿ ಕ್ರೋಧ ಉಂಟೆ ಉಂಟು. ಪ್ರಭುಪಾದ ಹೇಳ್ತಾರೆ, ಕಾಮ ಬಂದ್ರೆ ಉಳಿದದೆಲ್ಲ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ್ಯ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಇದು 6. ಪ್ರಭುಪಾದ ದೀಸ್ 6 ಥಿಂಗ್ಸ್ ಆರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಒಂದಿದ್ರೆ ಎಲ್ಲ ಉಂಟಂತ ಅರ್ಥ. ಹಾಗಾಗಿ ಈ 3ರಿಂದ ಯಾರು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡಿದ್ದಾರೆ. ನೋಡಿ, ಈ 3 ತ್ಯಜಿಸಿ ಅನೇಕರು ಇದ್ದಾರೆ, ಕೃಷ್ಣ ಆಶ್ರಯ ಪಡಿದ್ದಾರೆ. ಈ ಭಾಗವತಮಲ್ಲಿ ಇಂಥವರು ಇರುವಂಥದ್ದು.
ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ, ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮ. ನೋಡಿ, ನಾವು ಈ ಮೂರನ್ನು ತ್ಯಜಿಸಿದ್ರೆ ನಮಗೆ ಮತ್ತೆ ದಿವ್ಯ ಪ್ರೇಮ ಸಿಗ್ತದೆ. ಎಸ್, ನೋಡಿ, ಇದೆ 12 ಮಹಾಜನರು. ಇವರು ಈ ಮೂರನ್ನು ತ್ಯಜಿಸಿದ್ದಾರೆ. ಸ್ವಯಂಭೂ ನಾರದ ಶಂಭು ಕುಮಾರೋ ಕಪಿಲೋ ಮನು ಪ್ರಹ್ಲಾದ ಜನಕೋ ಭೀಷ್ಮ ಬಲಿರ್ವಯಾಸಕೀರ್ವಯಂ. ಅಂದ್ರೆ 12 ಮಹಾಜನರು. ಫಸ್ಟ್ ಬ್ರಹ್ಮ, ಶಂಭು ಅಂದ್ರೆ ಶಿವ, ಶುಕಮುನಿ, ಪ್ರಹ್ಲಾದ್ ಮಹಾರಾಜ್, ನಾರದ ಮುನಿ, ಜನಕ ಮಹಾರಾಜ್, 4 ಕುಮಾರರು, ಕಪಿಲ ಮುನಿ. ನೋಡಿ, ಕಪಿಲ ಅಂದ್ರೆ 2 ಕಪಿಲ ಇದ್ದಾರೆ. ಒಂದು ಮಾಯಾವಾದಿ ಕಪಿಲ, ಹೌದಲ್ಲ, ಇದು ದೇವಹೂತಿಯ ಮಗ. ಮತ್ತೆ ಸ್ವಯಂಭೂ ಮನು, ಭೀಷ್ಮ ಪಿತಾಮ, ಬಲಿ ಮಹಾರಾಜ್, ಮತ್ತೆ ಯಮರಾಜ್. ಇವರು 12 ಮಹಾಜನರು. ಇವರು ಕೃಷ್ಣನ ಕಂಡಿದ್ದಾರೆ. ನಾವು ಇವರ ಮಾರ್ಗದರ್ಶನದಲ್ಲಿ ಹೋಗ್ಬೇಕು. ನಾವು ಇವರ ಮಾರ್ಗದರ್ಶನದಲ್ಲಿ ಹೋಗ್ಬೇಕಿದ್ರೆ ನಾವು ಭಾಗವತಂ ಓದ್ಬೇಕು. ನೋಡಿ, ನಾನು ಡೈಲಿ ಬೆಳಿಗ್ಗೆ 8 ರಿಂದ 9 ಗಂಟೆ ಭಾಗವತಂ ಕ್ಲಾಸ್ ಮಾಡ್ತೇನೆ. ಅಲ್ಲಿಗೆ ನೀವು ಬರ್ಬೋದು. ಅಲ್ಲಿ ಇವರು ಕೃಷ್ಣನನ್ನು ಗ್ಲೋರಿಫೈ ಮಾಡುವಂಥದ್ದು, ಅದನ್ನು ನಾವು ಡಿಸ್ಕಸ್ ಮಾಡುವಂಥದ್ದು ಅಷ್ಟೇ. ಹಾಗಾಗಿ ಅದಕ್ಕೆ ಬರ್ಬೋದು. ನೋಡಿ, ಹೇಗೆಂದ್ರೆ ಭಗವದ್ಗೀತಾ ಗ್ರಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜುಯೇಷನ್, ಅಂದ್ರೆ ಸ್ವಲ್ಪ ಹೈ. ಎಸ್, ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸ ನೋಡಿ. ಕೃಷ್ಣನ ರೂಪ ಆಧ್ಯಾತ್ಮಿಕವಾದದ್ದು. ಯಾಕಂದ್ರೆ ಈ ಯುದ್ಧ ಆಗುವಾಗ ಅರ್ಜುನನಿಗೆ 89 ಪ್ರಾಯ. ಆಕ್ಚುಲಿ ಅವರು ಸೇಮ್ ಒಟ್ಟಿಗೆ ಇದ್ದರು ಸಣ್ಣದಿಂದ. ಆದ್ರೆ ಕೃಷ್ಣ ಈ 20 ವರ್ಷದ ಯೌವನದಾಗಿ ಕಾಣ್ತಿದ್ದ. ಕೃಷ್ಣನಿಗೆ ಆಗ ಈ ಮೊಮ್ಮಕ್ಕಳು ಕೂಡ ಇದ್ರು. ಆದ್ರೆ 20 ವರ್ಷದಾಗಿ ಕಾಣ್ತಿದ್ದ. ಯಾಕೆಂದ್ರೆ ಒಂದು ಆಧ್ಯಾತ್ಮಿಕ ಶರೀರ, ನಮಗೆ ಭೌತಿಕ ಶರೀರ ಅಲ್ಲ. ನೋಡಿ, ಕೃಷ್ಣನ ರೂಪ ಆಧ್ಯಾತ್ಮಿಕವಾಗಿ, ನಮ್ಮ ರೂಪ ತಾತ್ಕಾಲಿಕವಾಗಿ. ಕೃಷ್ಣ ಮಾಯೆ ನಿಯಂತ್ರಕ. ನೋಡಿ, ಈ ಮಾಯೆ, ಈಗ ನೋಡಿ 590 ಬೋಗಸ್ ಸಂಸ್ಥೆಗಳು ಅವ್ರು ಹೇಳುವಂಥದ್ದು ಮಾಯೆ ಅಂಡರ್ ಕೃಷ್ಣ ಇದ್ದಾನೆ ಅಂತ ಹೇಳುವಂಥದ್ದು. ಆದ್ರೆ ಕೃಷ್ಣ ಹೇಳುವಂಥದ್ದು 9ನೇ ಅಧ್ಯಾಯದಲ್ಲಿ ಶ್ಲೋಕ ಉಂಟು, ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಾ ಚರಾಚರ. ಅಂದ್ರೆ ನನ್ನ ಆಜ್ಞೆಯಲ್ಲಿ ಈ ಮಾಯೆ ಅಂದ್ರೆ ಪ್ರಕೃತಿ, ದೇವಿ ಕೆಲಸ ಮಾಡ್ತಿದ್ದಾಳೆ ಅಂತ ಕೃಷ್ಣ ಹೇಳಿದ್ದಾನೆ. ಹಾಗೆ ಕೃಷ್ಣ ಮಾಯೆ ನಿಯಂತ್ರಕ, ನಮ್ಮನ್ನು ಮಾಯೆ ನಿಯಂತ್ರಿಸ. ಈಗ ಹೆಚ್ಚಿನವರು ಈ ಮಾಯೆ ಅಂಡರ್ ಇದ್ದಾರೆ. ನೋಡಿ, ಇದು ಶಿಶುಪಾಲ ಹೇಳುವಂಥದ್ದು ಅರ್ಜುನ ಮತ್ತು ಭೀಮನಿಗೆ, ನೀವು ಯಾಕೆ ಕೃಷ್ಣನನ್ನು ಪೂಜೆ ಮಾಡ್ತಿದ್ದೀರಿ? ಅವು ನಮಗೆ ಮನುಷ್ಯ. ಈಗ ಇಂಥವ್ರು ತುಂಬ ಇದ್ದಾರೆ. ಅದಕ್ಕೆ ಸಿಟ್ಟು ಬರ್ತದೆ ಅರ್ಜುನ ಮತ್ತು ಭೀಮನಿಗೆ. ಅವ್ರು ಕೊಲ್ಲಿಕ್ಕೆ ಹೋಗ್ತಾರೆ. ಹಾಗೆ ಕೃಷ್ಣ ನಿಲ್ಲಿಸ್ತಾನೆ, ಅವನು ನಾನು ಕೊಲ್ತೇನೆ. ಪ್ರಭು ಹೇಳ್ತಾರೆ, ಈ ದ್ವಾಪರ ಯುಗದಲ್ಲಿ 1 ಶಿಶುಪಾಲ ಇದ್ದ, ಈಗ ಎಲ್ಲ ಮನೆಯಲ್ಲಿ 1 ಶಿಶುಪಾಲ ಇದ್ದಾರೆ. ಅಂದ್ರೆ ಎಲ್ಲರೂ ಕೃಷ್ಣನ ಮೇಲೆ ಅಸೂಯೆ. ಕೃಷ್ಣ ಮನುಷ್ಯ, ನಮ್ಮ ಹಾಗೆ ಇಲ್ಲ ಸರ್. ಎಸ್, ಶ್ಲೋಕ 11. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ಸದೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗತರಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲ ರೀತಿಗಳಲ್ಲೂ ನನ್ನ ಮಾರ್ಗವನ್ನು ಅನುಸರಿಸ್ತಾರೆ. ನೋಡಿ, ಈಗ ನಮ್ದು ಸರೆಂಡರ್ 1% ಇದ್ರೆ ನಮಗೆ 1% ಕೃಷ್ಣ ಅನುಗ್ರಹ ಮಾಡ್ತಾನೆ. ಈಗ ಪ್ರಭುಪಾದಿಗಳು 100% ಶರಣಾಗತಿ, 100% ಅವರು ಕೃಷ್ಣ ಅನುಗ್ರಹಿಸ್ತಾನೆ. ನಮ್ದು ಪರ್ಸೆಂಟೇಜ್ ಎಷ್ಟು ಉಂಟು ಅಷ್ಟು ನಮ್ಗೆ ಸಿಗ್ತದೆ. ಹೇಗಂದ್ರೆ ಇದಕ್ಕೆ ಉದಾಹರಣೆ ನೋಡಿ, ಈಗ ನಮ್ಮಲ್ಲಿ ಮಾರ್ಕ್ಸ್ ಇರುವಂಥದ್ದು 240. ಈಗ SLC ಮಾರ್ಕ್ಸ್ 240. ನಮಗೆ ಸೈನ್ಸ್ ಸೀಟ್ ಬೇಕು, ಆಗ್ತದ? ಮಾರ್ಕ್ ಇರುವಂಥದ್ದು 240 ಆಗೋದಿಲ್ಲ. ನಿಮಗೆ ಒಂದು ಮಿನಿಮಮ್ 500ಗಿಂತ ಜಾಸ್ತಿ ಬೇಕು 10th ಅಲ್ಲಿ ಮಾರ್ಕ್ಸ್, ಮತ್ತೆ ನಿಮಗೆ ಸೈನ್ಸ್ ಸೀಟ್ ಸಿಗ್ಬೋದು. ನಮಗೆ ಸೈನ್ಸ್ ಸೀಟ್ ಕೂಡ ಬೇಕು, ಮಾರ್ಕ್ ಕೂಡ 240 ಆಗೋದಿಲ್ಲ. ಅದೇ ರೀತಿ ನಮ್ಗೆ ಶರಣಾಗತಿ ಇಲ್ಲ, 1% ಉಂಟು, ನಮಗೆ 100% ಕೃಷ್ಣನ ಅನುಗ್ರಹ ಬೇಕು. ಹೇಗೆ ಆಗ್ತದೆ? ಆಗೋದಿಲ್ಲಪ್ಪ, ಆಗ ಚಾನ್ಸೇ ಇಲ್ಲ. ಎಸ್, ಕಾಂಕ್ಷತಾ ಕರ್ಮಣಾಂ ಸಿದ್ಧಿಂ ಯಜಂತ ಹ್ಯ ದೇವತಾ ಕ್ಷಿಪ್ರಮೀ ಮಾನುಷ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನ ಜನರು ಫಲಾಪೇಕ್ಷಿತ ಕರ್ಮಗಳ ಸಿದ್ಧಿಯನ್ನು ಬಯಸುತ್ತಾರೆ, ಆದ್ದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ನೋಡಿ, ದೇವತೆ ಬಳಿ ಯಾಕೆ ಹೋಗುವಂಥದ್ದು? ಅವರಿಗೆ
ಸಿದ್ಧಿ ಅಂದ್ರೆ ಪುತ್ರಂ ದೇಹಿ, ಧನಂ ದೇಹಿ, ರೂಪಂ ದೇಹಿ, ಆ ದೇಹಿ, ಹಿ ದೇಹಿ, ಅವರಿಗೆ ಭೌತಿಕ ಇಚ್ಛೆ ಉಂಟು, ಅದು ಬೇಕು ಇದು ಬೇಕು, ಹಾಗೆ ಹೋಗ್ತಾರೆ, ಅಲ್ಲಿ ಅವರಿಗೆ ಸಿಗ್ತದೆ. ದೇವತೆಗಳಿಗೆ ಆಧ್ಯಾತ್ಮ ಕೊಡ್ಲಿಕ್ಕೆ ಆಗುದಿಲ್ಲ. ಆಧ್ಯಾತ್ಮ ಕೊಡ್ಬೇಕಿದ್ರೆ ಕೃಷ್ಣ, ಆದ್ರೆ ಭೌತಿಕ ಕೊಡ್ತಾರೆ, ನಿಮಗೆ ಎಂತ ಬೇಕಿದ್ರು ಕೊಡ್ತಾರೆ. ಶ್ಲೋಕ 13. ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಭಿಮಾಂ ವಿಧಿ ಅಕರ್ತಾರಂ ಅವ್ಯಯಂ. ಐಹಿಕ ನಿಸರ್ಗದ ಗುಣಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆ ನಾನು ಸೃಷ್ಟಿಸಿದವರು, ನಾನು ಬದಲಾವಣೆ ಇಲ್ಲದವನು, ಅವ್ಯ ಆದರೂ ನಾನು ಕರ್ತಾನಲ್ಲ ಅಂತೇಳಿ. ನೋಡಿ, ಈ ಕಲಿಯುಗದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಜನರೆಲ್ಲ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ಸಾರಿ, ಕರ್ಮ ಅಂದ್ರೆ ಜನ್ಮನಾ ಜಾಯತಿ ಶೂದ್ರ ಸಂಸ್ಕಾರದ ಭವೆ ದ್ವಿಜ. ಜನ್ಮದಿಂದ ಎಲ್ಲರೂ ಶೂದ್ರರೇ, ಸಂಸ್ಕಾರದಿಂದ ದ್ವಿಜ ಆಗುವಂಥದ್ದು. ಅಂದ್ರೆ ದ್ವಿಜ ಅಂದ್ರೆ ಬ್ರಾಹ್ಮಣ ಆಗ್ಲಿ ಕ್ಷತ್ರಿಯ ಆಗ್ಲಿ, ಇದು ಸಂಸ್ಕಾರದಿಂದ, ಜನ್ಮದಿಂದ ಅಲ್ಲ. ಹಾಗಾಗಿ ಕೃಷ್ಣ ಈ ಗುಣತ್ರಯಗಳಿಗೆ ಅನುಗುಣವಾಗಿ ಅವುಗಳ ಕರ್ಮಗಳ ಅನುಸಾರ ಮನುಷ್ಯ ಸಮಾಜ 4 ವರ್ಣಗಳನ್ನು ಸೃಷ್ಟಿಸಿದ್ದಾನೆ. ಕೃಷ್ಣ ಯಾಕೆ ಇದನ್ನು ಸೃಷ್ಟಿ ಮಾಡಿದ್ದಾನೆ? ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಯಾಕೆ ಅಂದ್ರೆ ಕೃಷ್ಣನನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ. ಸೆಂಟ್ರಲ್ ಕೃಷ್ಣ. ಈ ವೇಸ ನಾನು ಸೃಷ್ಟಿಸಿದವರು, ನಾನು ಬದಲಾವಣೆ ಇಲ್ಲ, ಅವ್ಯ, ನಾನು ಕರ್ತಾನ ಅಲ್ಲ ಅಂತ ತಿಳಿಬೇಕು. ಶ್ಲೋಕ 14. ನಮಾಂ ಕರ್ಮಾಣಿ ಲಿಂಬಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಾಭಿರ್ನಾಸ ಬದ್ಯತೆ. ಯಾವ ಕರ್ಮವು ನನ್ನನ್ನು ಅಂಟುವುದಿಲ್ಲ. ನೋಡಿ, ಕೃಷ್ಣನಿಗೆ ಯಾವ ಕರ್ಮ ಅಂಟುವುದಿಲ್ಲ. ನಾನು ಯಾವುದೇ ಕರ್ಮ ಫಲವನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳೋರು ಅವರಿಗೆ ಫಲಾಭಾಗಿ ಕರ್ಮ ಬಂಧನವಿಲ್ಲ. ಯಾವುದು ಅಂಟುವುದಿಲ್ಲ ಕೂಡ, ಮತ್ತೆ ಯಾವುದು ಬಯಸುವುದಿಲ್ಲ. ಕೃಷ್ಣ ಪೂರ್ಣ. ನಮ್ದು ಎಂತ ಬೇಡ, ಅದನ್ನ ಭಾವದಿಂದ ಕೊಟ್ಟರೆ ಸ್ವೀಕರಿಸ್ತಾನೆ. ಈ ಜನರು ಹೇಳುವಂಥದ್ದು, ಕೃಷ್ಣ ಹುಟ್ಟಿದ್ದು ದೇವಕ್ಕೆ ಮತ್ತೆ ವಸು ಕ್ಷತ್ರಿಯ, ಕೃಷ್ಣ ಇದ್ದದ್ದು ವಸುದೇವ ಮತ್ತೆ ಯಶೋಧ ಮನೆಯಲ್ಲಿ ವೈಶ್ಯ, ಕೃಷ್ಣ ಇಲ್ಲಿ ಸಾರಥಿ ಆಗಿದ್ದಾನೆ ಶೂದ್ರ, ಮತ್ತೆ ಇಲ್ಲಿ ಕೃಷ್ಣ ಈ ಸುಧಾಮನೊಟ್ಟಿಗೆ ಬ್ರಾಹ್ಮಣ ಅಂತ ಹೇಳ್ತಾರೆ. ಇಲ್ಲ ಸರ್, ಕೃಷ್ಣ ನೋಡಿ ಈಗ ಹೇಗಂದ್ರೆ, ಕೃಷ್ಣ ಇಲ್ಲಿ ಕ್ಷತ್ರಿಯನಾಗಿದ್ದಾನೆ, ಇಲ್ಲಿ ಸಾರಥಿಯಾಗಿ ಶೂದ್ರನಾಗಿದ್ದಾನೆ, ಇಲ್ಲಿ ವೈಶ್ಯನಾಗಿದ್ದಾನೆ, ಇಲ್ಲಿ ಬ್ರಾಹ್ಮಣನಾಗಿ, ಆದರೆ ಯಾವುದು ಅವನಿಗೆ ಅಂಟುವುದಿಲ್ಲ. ಇದನ್ನು ತಿಳಿಬೇಕು. ಎಸ್. ಕರ್ಮಣೋ ಈ ಅಪಿ ಬೋಧವ್ಯಂ ಬೋಧವ್ಯಂ ಚ ವಿಕರ್ಮಣ ಅಕರ್ಮಣ ಚ ಬೋಧವ್ಯಂ ಗಹನ ಕರ್ಮಣೋ ಗತಿ. ಕರ್ಮದೆಡೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಆದ್ರಿಂದ ಮನುಷ್ಯನ ಕರ್ಮವು ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ನೋಡಿ, 3 ಉಂಟು. ಒಂದು ಕರ್ಮ. ಕರ್ಮ ಅಂದ್ರೆ ನಾವು ಯಾವುದು ಬೇಡದು ಮಾಡ್ತಾ ಇಲ್ಲ, ಅದರಿಂದ ನಮ್ಗೆ ಕೃಷ್ಣ ಸಿಗುವುದಿಲ್ಲ. ನಾವು ಒಳ್ಳೇದು ಮಾಡ್ತಾ ಇದ್ದೇವೆ, ಎಂತಾಗ್ತದೆ, ನಾವು ಪುಣ್ಯ ಗಳಿಸ್ತೇವೆ. ಪುಣ್ಯ ಗಳಿಸಿದ ಮೇಲೆ ನಾವು ಉನ್ನತ ಲೋಕ ಹೋಗ್ಬೋದು, ಸ್ವರ್ಗಲೋಕ, ಬ್ರಹ್ಮಲೋಕ, ಈ ಲೋಕ ಹೋಗ್ಬೋದು ನಮ್ಮ ಈ ಲೈಫ್ ಆದ ಮೇಲೆ. ನೆಕ್ಸ್ಟ್ ವಿಕರ್ಮ. ವಿಕರ್ಮ ಅಂದ್ರೆ ಪಾಪದ ಕೆಲಸ, ಇದರಿಂದ ಅದು ಕೂಡ ಕರೆನ್ಸಿ ಅಂತ ಪಾಪ, ಇದರಿಂದ ನಾವು ನರಕಕ್ಕೆ ಹೋಗ್ತೇವೆ. ಅಕರ್ಮ ಅಂದ್ರೆ ಕೃಷ್ಣನಿಗೋಸ್ಕರ ಮಾಡುವಂಥದ್ದು, ಇದಕ್ಕೆ ಯಾವುದೇ ಬಂಧನ ಇಲ್ಲ. ಎಸ್. ಅಕರ್ಮದ ಹೀರೋ ಯಾರು? ನಾರದ ಮುನಿ. ಎಸ್. ತದ್ವಿಧಿ ಪ್ರಣಿಪಾತೇನ ಪರಿಕೃಷ್ಣೇನ ಸೇವೆಯ ಉಪದಕ್ಷಂತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದ್ದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲ. ನೋಡಿ, ಫಸ್ಟ್ ಎಂತ ಅಂದ್ರೆ ನಾವು ಸರಿಯಾದ ಒಂದು ಬೊನಫೈಡ್ ಗುರು ಅಂದ್ರೆ ಗುರು ಪರಂಪರೆ ಬಂದ ಗುರು ಬಳಿಗೆ ಹೋಗ್ಬೇಕು. ಹೋಗಿ ನಾವು ಫಸ್ಟಿಗೆ ಅವರಿಗೆ ಸರೆಂಡರ್ ಆಗಬೇಕು, ಮತ್ತೆ ನಾವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿ ಮತ್ತೆ ನಾವು ಅವರಿಗೆ ಸೇವೆ ಮಾಡಬೇಕು. ಮತ್ತೆ ಅವರಿಗೆ ಕೃಷ್ಣ ಕಂಡಿದ್ದಾನೆ, ಮತ್ತೆ ನಮಗೆ ಕೂಡ ಕೃಷ್ಣ ದರ್ಶನ ಆಗ್ತದೆ. ಎಸ್. ಇದು ಸಂದೀಪಿನಿ ಮುನಿ, ಇದು ಕೃಷ್ಣ ಮತ್ತೆ ಬಲರಾಮ. ಎಸ್. ಹರೇ ಕೃಷ್ಣ. ಎಸ್. ಅಧ್ಯಾಯ ಸಾರಾಂಶ. ಪರಂಪರ ಏವಂ ಪರಂಪರ ಕೃಷ್ಣ ದೈವಿಕ ಸ್ವರೂಪ ದಿವ್ಯಂ. ಎಲ್ಲ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಳ್ಳುತ್ತದೆ. ಮಮ ವರ್ತಮಾನ ವರ್ತಂತೆ ಕರ್ಮ ವಿಕರ್ಮದ ಅಕರ್ಮ ಕವಯೋ ಅಭಿಯಾತ್ರ ಮೋಹಿತ. ಜ್ಞಾನವನ್ನು ಪಡೆಯುವುದು ಯಜ್ಞದ ಮೂಲಕ ಜೀವತಿ. ಜ್ಞಾನವನ್ನು ಪಡೆಯುವ ವಿಧಾನಗಳು ತದ್ವಿಧಿ ಪ್ರಣಿಪಾತ. ಎಸ್. ಯಾರ್ದಾದ್ರು ಪ್ರಶ್ನೆಯಲ್ಲಿ ಕೇಳ್ಬೋದು, ದಯವಿಟ್ಟು.